ಬಿಡುವಿನ ಟೈಮ್ಗಳಲ್ಲಿ ನಾನು ಸಮಾಜ ಸೇವೆಗೆ ಬಹುತೇಕ ಮೀಸಲಿಟ್ಟಿರ್ತೇನೆ. ಅದರ ಭಾಗವಾಗಿ ನಾವು ಈಗ ಏನು SIR ಬಹಳ ಚರ್ಚೆ ನಡೀತಾ ಇದೆ. SIR ಬಗ್ಗೆ ಬಹಳಷ್ಟು ಗಂಭೀರವಾಗಿ ಸಮಾಜದಲ್ಲಿ ಇದರ ಬಗ್ಗೆ ಗೊಂದಲಗಳು, ಆತಂಕಗಳು ಮತ್ತು ಕೆಲವರಲ್ಲಿ ಭಯ ಕೂಡ ಇದೆ. ಆದರೆ ಗೊಂದಲ, ಆತಂಕ, ಭಯ ಯಾವುದೂ ಬೇಕಾಗಿಲ್ಲ. ಆದರೆ ಎಚ್ಚರ ಬೇಕಾಗ್ತದೆ. ಸ್ವಲ್ಪ ಜಾಗರೂಕತೆಯಿಂದ ನಾವು ಇರಬೇಕಾದಂತಹ ಅನಿವಾರ್ಯತೆ ಇದೆ. ಈಗಾಗಲೇ ದೇಶದಾದ್ಯಂತ 13 ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ನಡೆದಿದೆ. ಅದರಲ್ಲಿ ಸುಮಾರು 6 ಕೋಟಿಯಷ್ಟು ಜನರ ಮತದಾರರ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಮತದಾನ ನಮಗೆ ಹೇಗೆ ಬಂತು ಅನ್ನೋದು ಒಂದು ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಇದು ಸೆಟ್ ಆಗುವವರೆಗೆ 1950ರಲ್ಲಿ ಏನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಭಾರತೀಯರು, ಎಲ್ಲ ಜನವರ್ಗಗಳು, ಯಾವುದೇ ಜಾತಿ, ಭೇದ, ಧರ್ಮ ಯಾವುದೂ ಇಲ್ಲದೆ ಈ ದೇಶದ ವಿಮುಕ್ತಿಗಾಗಿ, ಈ ದೇಶದ ಜನರ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಜನರ ಒಂದು ಸ್ವಾಭಿಮಾನದ ಬದುಕಿಗಾಗಿ ಏನು ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದೆವು. ಆ ಹೋರಾಟದ ಫಲವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಂವಿಧಾನ ರಚನಾ ಸಮಿತಿ, ಆ ಸಮಿತಿ ರೂಪುಗೊಂಡಿತು. ಅವರು ಬ್ರಿಟಿಷರು ಹೋದ ನಂತರ ಆ ಸಮಿತಿ ರೂಪುಗೊಂಡ ನಂತರ ಆ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು. ಆ ಸಂವಿಧಾನ ರಚಿಸಲ್ಪಟ್ಟಿತು. ಆ ಸಂವಿಧಾನದಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ನೀಡಲಾಯಿತು. ಈ ಮತದಾನ ಎಂಬುದು ಎಲ್ಲ ಹಕ್ಕುಗಳ ಒಂದು ತಾಯಿ ಅಂತ ಹೇಳ್ಬೋದು. ಪ್ರತಿಯೊಂದು ಹಕ್ಕುಗಳು, ಈಗ ನಮಗೆ ಜೀವಿಸ್ಲಿಕ್ಕೆ ಇರುವ ಹಕ್ಕು ಅಥವಾ ಇನ್ನಿತರ ಎಲ್ಲ ಹಕ್ಕುಗಳು, ಆ ಹಕ್ಕುಗಳ ರೈಟ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ, ಆ ರೈಟ್ಸ್ಗಳ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಹಕ್ಕಾಗಿರ್ತದೆ ಈ ಮತದಾನದ ಹಕ್ಕು. ಈ ಮತದಾನದ ಹಕ್ಕಿನಿಂದ ನಮಗೆ ಇದರಲ್ಲಿ ಏನು ಪ್ರಯೋಜನ, ಇದರಿಂದ ನಮ್ಗೇನಾಗ್ಲಿಕ್ಕಿದೆ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಗಿರ್ಬೋದು. ಈ ಮತದಾನದ ಮೂಲಕ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ಬೋದು, ನಮ್ಮನ್ನು ಯಾರು ಆಳ್ವಿಕೆ ಮಾಡ್ಬೋದು. ಈಗ ನಮ್ಮನ್ನು ಆಳ್ವಿಕೆ ಮಾಡುವವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಏನೇನೋ NRC ಅಂತೆ, SIR ಅಂತೆ. ಅವರ ಕೆಲಸ ಏನಿತ್ತು? ನಾವು ತೆರಿಗೆ ಕಟ್ತೇವೆ, ಅದನ್ನು ಅವರ ಕರ್ತವ್ಯ ಏನು? ಜನರಿಗೆ ಜನರಿಗೆ ಏನು ಫೆಸಿಲಿಟೇಷನ್ ಮಾಡಬೇಕು, ಜನರಿಗೆ ಏನು ಬೇರೆ ಬೇರೆ ವಲಯಗಳಲ್ಲಿ ಏನೇನು ಸೌಲಭ್ಯಗಳನ್ನು ಇದು ಮಾಡಿಕೊಡುವಂಥದ್ದು, ಇದು ಅವರ ಕರ್ತವ್ಯ. ಅವ್ರು ಮಾಡಬೇಕು. ಸಂವಿಧಾನಿಕವಾಗಿ ಅವರಿಗೆ ಕೆಲವು ಕರ್ತವ್ಯಗಳ ಇರ್ತದೆ. ಒಬ್ಬ ರಾಜಕೀಯ ಪ್ರತಿನಿಧಿ ಆದರೆ ಅವನಿಗೆ ಆ ಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನು, ಆ ಕ್ಷೇತ್ರದ ಏನೇನು ನಡಿಬೇಕು ಅದನ್ನು ಅವನು ಎಲ್ಲ ನಿರ್ವಹಿಸಿಕೊಡುವಂಥ ಒಂದು ಸೇವಕ ಆಗಿರ್ತಾನೆ ಅಷ್ಟೇ. ಈ ರೀತಿ ವರ್ಷ ಇರುವವರನ್ನು ಒಂದು ಕೆಟಗರಿ, 24 ವರ್ಷದ ಒಳಗಡೆ ಇರುವವರನ್ನು ಒಂದು ಎರಡನೇ ಕೆಟಗರಿ, ಮೂರನೇ ಕೆಟಗರಿಯನ್ನು 18 ವರ್ಷ, ಈ ರೀತಿ 3 ಕೆಟಗರಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲ ವೋಟರ್ಸ್ ಅನ್ನು ಈ ರೀತಿ ಡಿವೈಡ್ ಮಾಡಿದ್ದಾರೆ 3 ಕೆಟಗರಿ. ನಾವು ಅದನ್ನು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಅರ್ಥ ಆಗ್ಲಿಕ್ಕೆ, ಈಸಿಯಾಗಿ ಅರ್ಥ ಮಾಡ್ಲಿಕ್ಕೆ ABCDEF ಅಂತ 6 ಕೆಟಗರಿಗಳನ್ನು ಮಾಡಿದ್ದೇವೆ. ಅದರಲ್ಲಿ ಮೇಯ್ನ್ ಆಗಿ ನಮಗೆ ಅಲ್ಲಿ ಡಿವಿಷನ್ ಬರುವಂಥದ್ದು 2025ರ ವೋಟರ್ ಲಿಸ್ಟ್ ಮತ್ತೆ 2002ರ ವೋಟರ್ ಲಿಸ್ಟ್. ಇವುಗಳ ನಡುವೆ ನಾವು ಲಿಂಕ್ ಮಾಡಬೇಕಾಗ್ತದೆ. ಒಂದು ಮ್ಯಾಪಿಂಗ್ ಏನು ಇಷ್ಟರವರೆಗೆ ನೀವು ಮಾಡಿದ್ದೀರಾ ಆ ಒಂದು ಪ್ರೊಸೆಸ್ ಅನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಅದೇ ನಾನು ಹೇಳಿದಾಗೆ ಅವರ ಏಜ್ಗೆ ಅನುಗುಣವಾಗಿ ಅದನ್ನು ನಾವು ಅವರನ್ನೆಲ್ಲ 3 ಕೆಟಗರಿ ಮಾಡಿದ್ದೇವೆ. ಫಸ್ಟ್ ಕೆಟಗರಿಯಲ್ಲಿ A ಅಲ್ಲಿ 1987ಕ್ಕಿಂತ ಮುಂಚೆ ಹುಟ್ಟಿದವರು, ಅಂದ್ರೆ 40 ವರ್ಷ ಆಗಿರ್ತದೆ ಈಗ ಅವರಿಗೆ. ಅವ್ರನ್ನು ಒಂದು ಕೆಟಗರಿ. ಅವರಿಗೆ ಒಂದು ವೇಳೆ ಅವರ ಮ್ಯಾಪಿಂಗ್ ಮಾಡುವಾಗ ಏನಾದರೂ ಸಮಸ್ಯೆಗಳಿದ್ರೆ, ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ರೆ, ಈ ರೀತಿ ಇದ್ದವರಿಗೆ ಅವರು ದಾಖಲೆಗಳನ್ನು ಪ್ರೊವೈಡ್ ಮಾಡಬೇಕಾಗ್ತದೆ. ಆ ದಾಖಲೆಗಳನ್ನು ಪ್ರೊವೈಡ್ ಮಾಡುವಾಗ A ಕೆಟಗರಿಯಲ್ಲಿರುವವರು, ಅಂದ್ರೆ 1987ಕ್ಕಿಂತ ಮುಂಚೆ ಹುಟ್ಟಿದವರು, ಅವರದ್ದು ಮಾತ್ರ ಒಂದು ದಾಖಲೆ ಕೊಟ್ಟರೆ ಸಾಕಾಗ್ತದೆ. ಬೇರೆ ಯಾರದ್ದು ದಾಖಲೆ ಕೊಡಬೇಕಾಗಿಲ್ಲ. ಈಗ ನಂದು 1987, 86, ನಾನು A ಕೆಟಗರಿಯಲ್ಲಿ ಬರ್ತೇನೆ.
ನಂದು ಏನಾದರೂ ಮ್ಯಾಪಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ನಾನು ದಾಖಲೆ ನನ್ನ ರೆಕಾರ್ಡ್ಸ್ ಅನ್ನು ಕೊಡ್ಬೇಕಾಗ್ತದೆ. ಯಾವುದಾದ್ರೂ ಸಿಟಿಸನ್ಶಿಪ್, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೆನ್ಷನ್ ಮಾಡಿದೆ ಯಾವುದು ಅಂತ 11 ದಾಖಲೆ. ಅದರಲ್ಲಿ ನಿಮ್ದು ಪಾನ್ ಕಾರ್ಡ್ ಆಗಲ್ಲ, ಡ್ರೈವಿಂಗ್ ಲೈಸೆನ್ಸ್ ಆಗಲ್ಲ, ರೇಷನ್ ಕಾರ್ಡ್ ಆಗುದಿಲ್ಲ, ಇದು ಯಾವುದು ಆಗುದಿಲ್ಲ. ಆದ್ರೆ ಅವರು ಹೇಳಿದ್ದಾರೆ ಈ ಡಾಕ್ಯುಮೆಂಟ್ಗಳೇ ಕೊಡಬೇಕು. ಆ ಡಾಕ್ಯುಮೆಂಟ್ 11 ಡಾಕ್ಯುಮೆಂಟ್ ಅಲ್ಲಿ ಯಾವುದಾದ್ರೂ ಒಂದನ್ನು ನಾವು ಕೊಟ್ಟು ಇದು ಮಾಡಬಹುದು. ಒಂದು ವೇಳೆ ಈಗ ನನ್ನದೇ ಫಸ್ಟ್ ಕ್ಯಾಟಗರಿಯಲ್ಲಿ ನನ್ನದು ನಾನು 1987ಕ್ಕಿಂತ ಮುಂಚೆ ಹುಟ್ಟಿದ್ದೇನೆ. ಆದ್ರೆ 2002ರಲ್ಲಿ ನನ್ನ ಹೆಸರಿದೆ ಅಂತ ಆದ್ರೆ ನಾನು ಎ ಕ್ಯಾಟಗರಿಯಲ್ಲಿ ಇರ್ತೇನೆ. ಬಿ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 1987ರಲ್ಲಿ ಮುಂಚೆ ಹುಟ್ಟಿದ್ದೇನೆ, ಆದ್ರೆ 2002ರಲ್ಲಿ ನನ್ನ ಹೆಸರಿಲ್ಲ, ಹಾಗಾದ್ರೆ ಬಿ ಕ್ಯಾಟಗರಿ ನಂದು. ಮೂರನೇ ಕ್ಯಾಟಗರಿ ಸಿ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 1987 ಮತ್ತು 2024ರ ಮಧ್ಯೆ ಹುಟ್ಟಿದವರು, ಈ ಏಜ್ ಗ್ಯಾಪಿನ ಮಧ್ಯೆ ಹುಟ್ಟಿದವರು. ಇವರಿಗೆ ಏನಂತ ಹೇಳಿದ್ರೆ ಅವರದ್ದು ಒಂದು ದಾಖಲೆ ಕೊಡಬೇಕು. ಅವರ ತಂದೆ ಅಥವಾ ತಾಯಿ, ತಂದೆ ಮತ್ತು ತಾಯಿ ಅಲ್ಲ, ಇಬ್ಬರದ್ದು ಕೊಡ್ಬೇಕಾಗಿಲ್ಲ, ತಂದೆ ಅಥವಾ ತಾಯಿ ಒಬ್ಬರದ್ದು, ಇಬ್ಬರಲ್ಲಿ ಒಬ್ಬರ ಯಾವುದಾದ್ರೂ ಒಂದು ದಾಖಲೆ ಕೊಡಬೇಕಾಗ್ತದೆ. ಇದು ದಾಖಲೆ ಎಲ್ರಿಗೆ ಕೊಡ್ಲಿಕ್ಕಿಲ್ಲ. ಎ ಬಿ ಇದು ಮೂರನೇ ಕ್ಯಾಟಗರಿ. ಸಿ ಕ್ಯಾಟಗರಿಯಲ್ಲಿ ಒಂದು ವೇಳೆ ಆ ತಂದೆ ಅಥವಾ ತಾಯಿಯ ಇಬ್ಬರದ್ದು ಹೆಸರು ಇಲ್ಲ ಅಂತಾದ್ರೆ, 2002ರಲ್ಲಿ ಹೆಸರು ಇಲ್ಲ ಅಂತಾದ್ರೆ ಅವರದ್ದು ಸಿ ಕ್ಯಾಟಗರಿಯಲ್ಲಿ ಇಡ್ತೇವೆ ನಾವು. ಡಿ ಕ್ಯಾಟಗರಿಯಲ್ಲಿ 1987 ಮತ್ತು 2004ರ ಮಧ್ಯೆ ಹುಟ್ಟಿರ್ತಾರೆ, ಯಾರ್ದಾದ್ರೂ ಒಬ್ಬರದ್ದು ಹೆಸರು ಇದೆ 2002ರ ಲಿಸ್ಟ್ ಅಲ್ಲಿ, ಅವರು ಡಿ ಕ್ಯಾಟಗರಿಗೆ ಬರ್ತಾರೆ. ಈ ಕ್ಯಾಟಗರಿ ಯಾರು ಅಂತ ಹೇಳಿದ್ರೆ ಎ ಆಯ್ತು, ಬಿ ಆಯ್ತು, ಸಿ ಆಯ್ತು, ಡಿ ಆಯ್ತು. ಈ ಕ್ಯಾಟಗರಿಯಲ್ಲಿ 2024ರ ನಂತರ ಹುಟ್ಟಿದವರು, ಅವ್ರೇನು ಅಂತ ಹೇಳಿದ್ರೆ ಅವ್ರದ್ದು ಏನಾದ್ರೂ ಮ್ಯಾಪಿಂಗ್ ಅಲ್ಲಿ ಮಿಸ್ ಮ್ಯಾಚ್ ಬಂದ್ರೆ ಅವರು ದಾಖಲೆ ಕೊಡುವಾಗ ಅವರ ದಾಖಲೆ ಕೊಡಬೇಕು, ಅವರ ತಂದೆ ಮತ್ತು ತಾಯಿ ಇಬ್ಬರದ್ದು ದಾಖಲೆ ಕೊಡಬೇಕು. ಈಗ ಈ ಕ್ಯಾಟಗರಿ ಯಾವುದು ಅಂತ ನೋಡುವ. 2024ರ ನಂತರ ಹುಟ್ಟಿದವರು, ಅವರ ತಂದೆ ಮತ್ತು ತಾಯಿಯ 2024 ಅಂತ ಹೇಳಿದವರು ಗಮನಿಸಿದ್ರು, ಥ್ಯಾಂಕ್ಸ್. 2004ರ ನಂತರ ಹುಟ್ಟಿದವರು, ಅವರದ ತಂದೆ ಅಥವಾ ತಂದೆ ಮತ್ತು ತಾಯಿದ್ದು ಇಬ್ಬರದ್ದು 2002ರ ಲೀಸ್ಟ್ ನಲ್ಲಿ ಹೆಸರಿದೆ, ಹಾಗಾದ್ರೆ ಅವರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಡಿ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 2004ರ ನಂತರ ಹುಟ್ಟಿರ್ತಾರೆ, ಅವರ ತಂದೆ ಅಥವಾ ತಾಯಿ ಇಬ್ಬರದ್ದು ಹೆಸರು 2002ರಲ್ಲಿ ಇರಲ್ಲ, ಹಾಗಾದ್ರೆ ಅವರು ಎಫ್ ಕ್ಯಾಟಗರಿಯಲ್ಲಿ ಬರ್ತಾರೆ. ನೆಕ್ಸ್ಟ್, ನಾನಿದು ನಿಮ್ಗೆ ಅರ್ಥ ಆಗದಿದ್ರೆ ಸ್ವಲ್ಪ ಕಷ್ಟ ಇದೆ ಅರ್ಥ ಆಗ್ಲಿಕ್ಕೆ, ನೆಕ್ಸ್ಟ್ ಹೇಳ್ತೇನೆ, ಪುನಃ ನಾನು ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್, ಇದರಲ್ಲಿ 3 ಕ್ಯಾಟಗರಿ ಈ ACE 3 ಕ್ಯಾಟಗರಿ ಇದೆಯಲ್ಲ, ಈ 3 ಕ್ಯಾಟಗರಿಯವರಿಗೆ ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ 1987ಕ್ಕಿಂತ ಮುಂಚೆ ಹುಟ್ಟಿರ್ತಾರೆ, ಅವರ ಹೆಸರು 2002ರ ಲೀಸ್ಟ್ ಅಲ್ಲಿ ಇದೆ, ಅವರು ಎ ಕ್ಯಾಟಗರಿ, ಅವರು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಸಿ ಕ್ಯಾಟಗರಿ 1987 ಮತ್ತು 2004ರ ಮಧ್ಯೆ ಹುಟ್ಟಿರ್ತಾರೆ, ಅವರ ತಂದೆ ತಾಯಿದ್ದ ಹೆಸರು 2002ರ ಲೀಸ್ಟ್ ಅಲ್ಲಿ ಇದೆ, ಯಾರ್ದಾದ್ರೂ ಒಬ್ಬರದ್ದು ಅಂತ ಆದ್ರೆ ಅವರು ಸಿ ಕ್ಯಾಟಗರಿಯಲ್ಲಿ ಬರ್ತಾರೆ, ಅವರು ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಮೂರನೇ ಕ್ಯಾಟಗರಿ 2004ರ ನಂತರ ಹುಟ್ಟಿರ್ತಾರೆ, ಅವ್ರದ್ದು ತಂದೆ ಮತ್ತು ತಾಯಿದು ಇಬ್ಬರದ್ದು ಹೆಸರು 2002ರ ಲೀಸ್ಟ್ ಅಲ್ಲಿ ಇದೆ ಅಂತ ಆದ್ರೆ ಅವರು ಕೂಡ ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ನೆಕ್ಸ್ಟ್ BDF ಈ 3 ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಂದು 1986 ನಂದು ಬರ್ತ್ ಇಯರ್, ನನ್ನದು ಫಸ್ಟ್ ಕ್ಯಾಟಗರಿಯಲ್ಲಿ ಬಿ ಅಲ್ಲಿ ಬರುತ್ತೆ. ಅಂದ್ರೆ ನಾನು 1987ಕ್ಕಿಂತ ಮುಂಚೆ ಹುಟ್ಟಿದ್ದೇನೆ, ಆದ್ರೆ ನನ್ನ ಹೆಸರು 2002ರ ಲೀಸ್ಟ್ ಅಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ 1987ರಲ್ಲಿ ಹುಟ್ಟಿ 2002ರ ಹೊತ್ತಿಗೆ ನನಗೆ 18 ವರ್ಷ ಆಗಿರುವುದಿಲ್ಲ. ನಾನು ಓಟು ಹಾಕುವಂತ ವಯಸ್ಸು ನನಗೆ ಆಗಿರುವುದಿಲ್ಲ ಆ ಟೈಮಿಗೆ, ಆ ಕಾರಣಕ್ಕೆ ನನ್ನ ಹೆಸರು ಅಲ್ಲಿ ಇಲ್ಲ. ಆದ್ರೆ ನನ್ನ ಹೆಸರು 2002ರಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ನಾನು ಒಂದು ಡಾಕ್ಯುಮೆಂಟ್ ಅನ್ನು ಕೊಡ್ಬೇಕಾಗ್ತದೆ. ನಾನು ಬಿ ಕ್ಯಾಟಗರಿಗೆ ಬರ್ತೇನೆ. ಡಿ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 1987 ಮತ್ತು 2004ರ ಮಧ್ಯೆ ಹುಟ್ಟಿರ್ತಾರೆ, ಆದ್ರೆ ಅವರ ತಂದೆ ಅಥವಾ ತಾಯಿಯ ಯಾರಾದ್ರೂ ಒಬ್ಬರದ್ದು ಕೂಡ 2002ರ ಲೀಸ್ಟ್ ಅಲ್ಲಿ ಹೆಸರು ಇಲ್ಲ ಅಂತ ಆದ್ರೆ ಅವರು ಡಾಕ್ಯುಮೆಂಟ್ ಕೊಡಬೇಕಾಗ್ತದೆ. ಎಫ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ 2004ರ ನಂತರ ಹುಟ್ಟಿರ್ತಾರೆ, ಅವ್ರದ್ದು ತಂದೆದ್ದು ಮತ್ತು ತಾಯಿದ್ದು ಒಬ್ಬರದ್ದು ಇದ್ರೂ ಸಾಕಾಗುದಿಲ್ಲ, ಇಬ್ಬರದ್ದು ಇರಬೇಕು. 2002ರಲ್ಲಿ ಇಲ್ಲ, ಇಬ್ಬರದ್ದು ಇಲ್ಲ ಅಂತ ಆದ್ರೆ ಅವರು ಒಂದು ಡಾಕ್ಯುಮೆಂಟ್ ಅನ್ನು ಕೊಡ್ಬೇಕಾಗ್ತದೆ.
ಸಿಂಪಲ್ ಆಗಿ ಹೇಳ್ತೇನೆ, ACE ಅವರು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. BDF ಅವರು ಒಂದು ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗ್ತದೆ. ಯಾವಾಗ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ಅದೆಲ್ಲ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರ್ತದೆ. ಸಮ್ಮರಿಯಾಗಿ ACE ಅವರು 2002 ಲಿಸ್ಟ್ ಅಲ್ಲಿ ಅವರ ಲಿಸ್ಟ್ ಅಲ್ಲಿ ಇರ್ತದೆ. 2002 ಲಿಸ್ಟ್ ಅಲ್ಲಿ ಇರ್ತದೆ. BDF ಅವರದು 2002 ಲಿಸ್ಟ್ ಅಲ್ಲಿ ಅವರ ಹೆಸರು ಇರುವುದಿಲ್ಲ. ನೆಕ್ಸ್ಟ್ ಯಾವ್ದು ಡಾಕ್ಯುಮೆಂಟ್ ಬೇಕು ಅಂತ ಇದಕ್ಕೆ ಕೊಡುವಂಥದ್ದು. ನೆಕ್ಸ್ಟ್ ಪ್ಲೀಸ್. ಈ ಡಾಕ್ಯುಮೆಂಟ್ ಆಕ್ಚುಲಿ ಇದು 12 ಡಾಕ್ಯುಮೆಂಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಮಾಡ್ತದೆ. ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ರದ್ದು ಏನಾದರೂ ID ಕಾರ್ಡ್ ಇಶ್ಯೂ ಮಾಡಿರ್ತದೆ ಗವರ್ಮೆಂಟ್, ಆ ID ಕಾರ್ಡ್ ತೋರಿಸಿದ್ರೆ ಅದು ಎಕ್ಸೆಪ್ಟ್ ಮಾಡ್ತಾರೆ. ಮತ್ತೆ 1987ಕ್ಕಿಂತ ಮುಂಚೆ ಹುಟ್ಟಿದವರು, ಸ್ವಲ್ಪ ವಯಸ್ಸಾದವರು, 4 ವರ್ಷ ಆ ರೀತಿ ಇದ್ದವರು, ಅವರಿಗೆ ಆ ಸಮಯದಲ್ಲಿ ಇದ್ದಂತ ಬ್ಯಾಂಕ್ ಪಾಸ್ಬುಕ್ ಆಗಿರ್ಲಿ, ಪೋಸ್ಟ್ ಆಫೀಸ್ ಏನಾದರೂ ರಿಸಿಪ್ಟ್ಗಳಿದ್ರೆ, ಅಥವಾ LIC ಏನಾದರೂ ಡೀಟೇಲ್ಸ್ ಇದ್ರೆ, ಅಂಥದ್ದಿದ್ರೆ ಅದು ಎಕ್ಸೆಪ್ಟ್ ಮಾಡ್ತಾರೆ ಇದು ಡಾಕ್ಯುಮೆಂಟ್ ಆಗಿ. ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಆಗುತ್ತೆ, ಪಾಸ್ಪೋರ್ಟ್ ಆಗ್ತದೆ, ಮೆಟ್ರಿಕ್ಯುಲರ್ ಸ್ಕೂಲ್ ಸರ್ಟಿಫಿಕೇಟ್ ಆಗುತ್ತೆ. ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಆಗ್ತದೆ, TC ಆಗ್ತದೆ, ಇವಿಷ್ಟಾಗ್ತದೆ. ಮತ್ತೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತ ಒಂದು ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ, ಅದು ಇದ್ರೂ ಕೂಡ ಆಗುತ್ತೆ. ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಇದು ಕಾಡಿನ ಹತ್ತಿರ ಇರುವಂತವರು, ಇದು ಎಲ್ಲರ ಹತ್ರ ಇರಲ್ಲ. OBC SC/ST ಸರ್ಟಿಫಿಕೇಟ್, SC/ST ಸರ್ಟಿಫಿಕೇಟ್ ದಲಿತ್ಸ್ ಕಮ್ಯುನಿಟಿ ಅವರಿಗೆ ಇರ್ತದೆ. ಮತ್ತೆ OBC ನಮ್ಗೆ 2B ಅಂತ ಬರುತ್ತೆ ಮುಸ್ಲಿಮ್ಸ್ಗೆ, ಆ ಸರ್ಟಿಫಿಕೇಟ್ ಇದ್ರೂ ಕೂಡ ನಮ್ಗೆ ತೋರಿಸಿದ್ರೆ ಅದು ಸಾಕಾಗ್ತದೆ. ಮತ್ತೆ NRC ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿದೆ, ಅದು ಕೂಡ ಎಕ್ಸೆಪ್ಟ್ ಮಾಡ್ತಾರೆ, ಅದು ಇಲ್ಲಿ ಅಪ್ಲೈ ಆಗಲ್ಲ. ಫ್ಯಾಮಿಲಿ ರಿಜಿಸ್ಟರ್ ಅಂತ ಒಂದು, ಫ್ಯಾಮಿಲಿ ಟ್ರೀ ರಿಜಿಸ್ಟರ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಇದ್ರೂ ನಡೀತದೆ. ಎನಿ ಹೌಸ್ ಅಲಾಟೆಡ್ ಬೈ ದ ಗವರ್ಮೆಂಟ್, ಈಗ ಕರ್ನಾಟಕದಲ್ಲಿ ಆಶ್ರಯ ಮನೆ ಯೋಜನೆ ಅಂತ ಇದೆ, ಅದು ಕೆಲವರಿಗೆ ಬಡವರಿಗೆ ಕೊಟ್ಟಿರ್ತಾರೆ, ಗವರ್ಮೆಂಟ್ ಕೊಟ್ಟಿರ್ತದೆ. ಅದರ ರೆಕಾರ್ಡ್ಸ್ ಏನಾದರೂ ತೋರಿಸಿದ್ರೆ ಅದು ಕೂಡ ಅವರು ಎಕ್ಸೆಪ್ಟ್ ಮಾಡ್ತಾರೆ. ಅದೇ ರೀತಿ 6ನೇ ಗ್ಯಾರಂಟಿ ಅಂತ ಹೇಳಿ ಈಗಿನ ಕಾಂಗ್ರೆಸ್ ಸರ್ಕಾರ ಕೆಲವರಿಗೆ ಮನೆ ಕೊಟ್ಟಿದೆ, ಆ ಮನೆಯ ರೆಕಾರ್ಡ್ಸ್ ಇದ್ರೂ ಕೂಡ ಅದು ಕೂಡ ನಡೀತದೆ. ಮತ್ತೆ 12ನೇದು ಆಧಾರ್ ಕಾರ್ಡ್, ಇದು ಏನಾಗಿದೆ ಅಂತ ಹೇಳಿದ್ರೆ ಬಿಹಾರದಲ್ಲಿ ಅಕ್ಸೆಪ್ಟ್ ಮಾಡಿದ್ರು ಆಧಾರ್ ಕಾರ್ಡ್. ಸುಪ್ರೀಂ ಕೋರ್ಟ್ ಏನ್ ಹೇಳಿತು, ಆಧಾರ್ ಕಾರ್ಡ್ ಪ್ರೂಫ್ ಆಗ್ತದೆ ಇದಕ್ಕೆ SIR ಗೆ ಅಂತ ಹೇಳಿ ತೀರ್ಪು ಕೊಟ್ಟಿದ್ದು. ಆದ್ರೆ ಬಿಹಾರದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಪೆಂಡಿಂಗ್ ಇಟ್ಟಿದ್ದಾರೆ. ಬೇರೆ ಯಾವ ರಾಜ್ಯಗಳಲ್ಲೂ ಆಧಾರ್ ಕಾರ್ಡ್ ಅನ್ನು ಪ್ರೂಫ್ ಆಗಿ ತಕೊಂಡು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಆದ್ರಿಂದ ಆಧಾರ್ ಇಲ್ಲಿ ನಮ್ಗೆ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಇದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ಇದು ಹೇಗೆ ಇರ್ತದೆ ಅಂತ ಹೇಳಿ ಈ ರೀತಿ ಇರ್ತದೆ. ಅದು ಯಾಕೆ ಇಲ್ಲಿ ಮೆನ್ಷನ್ ಮಾಡಿದ್ದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ 11 ದಾಖಲೆಗಳಲ್ಲಿ ನಮ್ದು ಯಾರ ಹತ್ರ ಕೂಡ ಎಲ್ಲ ದಾಖಲೆ ಇರುವುದಿಲ್ಲ, ಖಾಲಿ 5 ದಾಖಲೆಗಳು ಇರ್ತದೆ. ಒಂದು ಪಾಸ್ಪೋರ್ಟ್ ಇರ್ತದೆ ಎಲ್ಲರ ಜೊತೆ, ಸಾಮಾನ್ಯವಾಗಿ ಎಲ್ಲರ ಜೊತೆ ಇರ್ತದೆ ಅಂದ್ರೆ ಬಹುತೇಕ ಇರ್ತದೆ. 2ನೇದು ಸ್ಕೂಲ್ ಸರ್ಟಿಫಿಕೇಟ್ ಇರ್ತದೆ, 3ನೇದು ಬರ್ತ್ ಸರ್ಟಿಫಿಕೇಟ್ ಇರ್ತದೆ, 4ನೇದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್. ಇದನ್ನು ನಮ್ಗೆ ಮಾಡಿಸ್ಬೋದು, ಇಲ್ಲ ಯಾವ ಡಾಕ್ಯುಮೆಂಟು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರೆ. ಈ ಅವೇರ್ನೆಸ್ ಈಗ ಮಾಡಿರೋದ್ರಿಂದ ನಮ್ಗೆ ಇನ್ನೂ ಕೂಡ 1 ತಿಂಗಳ ಟೈಮ್ ಇದೆ. ಈ ಅವೇರ್ನೆಸ್ ನಮ್ಗೆ ಈಗಲೇ ಸಿಕ್ಕಿರೋದ್ರಿಂದ ನಮ್ಗೆ ಇಲ್ಲದವರು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳುವಂತಹ ಒಂದು ಅವಕಾಶ ಇದೆ. ಈ ಮಾಹಿತಿ ಸಿಗದವರಿಗೆ ಅದು ಕೂಡ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ 2B ಸರ್ಟಿಫಿಕೇಟ್ ಕೂಡ ಮಾಡಿಸ್ಬೋದು, ಅದು ಕೂಡ 10-15 ದಿವಸಗಳಲ್ಲಿ ಸಿಗ್ತದೆ ಮೋಸ್ಟ್ಲಿ. ನೆಕ್ಸ್ಟ್ ಈಗ ನಾವು ಇದರಲ್ಲಿ ಈ ಪ್ರೊಸೆಸ್ ಅಲ್ಲಿ ಈಗ ಇಷ್ಟರವರೆಗೆ ಏನ್ ನಡೀತು, ಕೆಲವರೆಲ್ಲ ಅನ್ಕೊಂಡಿರ್ಬೋದು 91% ನಮ್ದು ಮ್ಯಾಪಿಂಗ್ ಆಗಿದೆ, 95% ನಮ್ದು ಮ್ಯಾಪಿಂಗ್ ಆಗಿದೆ ಅಂತ. ಬಹಳ ನಾವೊಂದು ನಡೆದಿದೆ, ಎಲ್ಲ ಮುಗೀತು, SIR ಮುಗೀತು ಅನ್ನೋದು. ಆಕ್ಚುಲಿ ಇದು ಏನೂ ಅಲ್ಲ, SIR ಸ್ಟಾರ್ಟ್ ಆಗ್ಲೇ ಇಲ್ಲ ಇನ್ನೂ ಕೂಡ. SIR ಒರಿಜಿನಲ್ ಆಗಿ ಮ್ಯಾಪಿಂಗ್ ಎಲ್ಲ ಸ್ಟಾರ್ಟ್ ಆಗುವಂತದ್ದು ಜೂನ್ 30ರಿಂದ ಜುಲೈ 29ರ ತನಕ 1 ತಿಂಗಳ ಕಾಲ ಮನೆ ಮನೆಗೆ ಟೀಚರ್ಗಳು ಅಂದ್ರೆ BLOಗಳು, ಬೂತ್ ಲೆವೆಲ್ ಆಫೀಸರ್ಸ್ ನಿಮ್ಮ ಮನೆಗೆ ಬರ್ತಾರೆ. ಅಂದ್ರೆ ಅವರು ಟೀಚರ್, ಅಂಗನವಾಡಿ ಟೀಚರ್ಗಳಾಗಿರ್ತಾರೆ. ಅವರು ಬಂದು ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ 5 ಜನ ಇದ್ರೆ 5 ಜನರಿಗೆ 10 ಫಾರ್ಮ್ ಕೊಡ್ತಾರೆ. ಒಬ್ಬರಿಗೆ 2 ಫಾರ್ಮ್, ಸೇಮ್ ಫಾರ್ಮ್ ಕಾಪಿ ಕೊಡ್ತಾರೆ, 2 ಫಾರ್ಮ್ ಕೊಡ್ತಾರೆ. ನನ್ನ ಹೆಸರಲ್ಲಿ ಇರ್ತದೆ, ನನಗೆ ಕೊಡುವ ಫಾರ್ಮ್ ನನ್ನ ಹೆಸರಲ್ಲಿ ಇರ್ತದೆ. ಇದಕ್ಕೆ ಎನುಮರೇಷನ್ ಫಾರ್ಮ್ ಅಂತ ಹೇಳೋದು. ಇದೇ ರೀತಿ 5 ಜನ ಇದ್ರೆ 10 ಕಾಪಿ ಕೊಡ್ತಾರೆ. ಆ 10 ಕಾಪಿಯಲ್ಲಿ ಈಗ ನನ್ನದು, ನನ್ಗೆ 2 ಕೊಟ್ಟಿರ್ತಾರೆ, ಒಂದೇ ಇರ್ತದೆ, ಅದು ಸೇಮ್ ಕಾಪಿ ಇರ್ತದೆ. ನನ್ನದು ಫಿಲ್ ಮಾಡುವಾಗ
ಯಾರು ಬೇಕಾದ್ರೆ ನಮ್ಮ ಮನೆಯಲ್ಲಿರುವ ಯಾರು ಬೇಕಾದ್ರೆ ಫಿಲ್ ಮಾಡ್ಬೋದು. ವಯಸ್ಕರಾದವ್ರು, ನನ್ನ ತಂದೆ ಕೂಡ ಎಲ್ಲರದ್ದನ್ನು ಫಿಲ್ ಮಾಡಿ ಕೊಡ್ಬೋದು. ಫಿಲ್ ಮಾಡಿದ್ರೆ ಕೆಳಗಡೆ ಅವರು ತಂದೆ ಅಂತ ಬರೆದು, ಫಿಲ್ ಮಾಡಿದ್ದು ತಂದೆ ಅಂತ ಕೆಳಗಡೆ ಬರೆದು ಸೈನ್ ಹಾಕಿ ಕೊಡಬೇಕು. ಒಂದು ಕಾಪಿ ಅವರು ಫಿಲ್ ಮಾಡಿಕೊಂಡು, ಅವ್ರು 2 ಕಾಪಿಯಲ್ಲಿ ಕೂಡ ಫಿಲ್ ಮಾಡಬೇಕು. ಒಂದು ಕಾಪಿ ಅವ್ರು ತಗೊಳ್ತಾರೆ, ಒಂದು ನಾವು ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾಳೆ ಅವರು ಎಂಟ್ರಿ ಮಾಡುವಾಗ ಅಲ್ಲಿ ಎಂಟ್ರಿ ಮಾಡಿ ಅವರ ಅಪ್ಲಿಕೇಶನ್ಗೆ BLO ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅವರ ಕಡೆಯಿಂದ, ಇಲ್ಲಿ ನಮಗೆ ಪ್ರೂಫ್ ಇರುತ್ತೆ. ನೀವು ಮಿಸ್ಟೇಕ್ ಮಾಡಿದ್ರ ಅಂತ ಹೇಳ್ಬೋದು. ಅಂದ್ರೆ ನಾವು ಬರೆದು ಕೊಟ್ಟದ್ದು ಇದುವೇ, ನೀವು ಮಾಡುವಾಗ ತಪ್ಪು ಮಾಡಿದ್ರ ಅಂತ ಹೇಳಲಿಕ್ಕೆ ಸಾಕ್ಷಿ ಆಗಿರ್ತದೆ. ಅದರಿಂದ ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು, ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು ಆ ರಿಸಿಪ್ಟ್ ಅನ್ನು. ಅದೇ ರೀತಿ ಯಾರ್ಯಾರ್ದು 2025ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದೆ ಅವರಿಗೆಲ್ಲ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಯಾರ್ದು 2025ರಲ್ಲಿ ವೋಟ್ ಇಲ್ಲ, ಇದು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ, ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಬರುವುದಿಲ್ಲ. ಈ ಎನ್ಯುಮರೇಷನ್ ಫಾರ್ಮ್ ಎನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎನ್ಯುಮರೇಷನ್ ಫಾರ್ಮ್ ಯಾರು ಫಿಲ್ ಮಾಡುವುದಿಲ್ಲ, ಯಾರಿಗೆ ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವರ ವೋಟು ಮತದಾರರ ಲಿಸ್ಟ್ ನಿಂದ ಹೋಗ್ತದೆ, ಡಿಲೀಟ್ ಮಾಡ್ತಾರೆ. ಸೊ ಯಾರೇ ಎಲ್ಲರೂ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು, ನಿಮ್ದು 2025ರಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ. ಅದು ಆ್ಯಪ್ ಇದು ಡೀಟೇಲ್ಸ್ ಹೇಳ್ತೇನೆ, ಅದರಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಸೇರ್ಪಡೆ ಮಾಡ್ಬೋದು. ಫಾರ್ಮ್ 6 ಅಂತ ಒಂದು ಫಾರ್ಮ್ ಇದೆ. ನಿಮ್ಮ ಯಾರು BLO ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ, ಅವರಿಗೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹೆಸರು ಸೇರ್ಪಡೆ ಆಗ್ಬೇಕು ಅಂತ ಹೇಳಿ ಫಾರ್ಮ್ 6 ಕೊಟ್ಟು ಸೇರ್ಪಡೆಗೊಳ್ಳಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್, ಇದು ವೋಟರ್ ID ಹೇಗೆ ಇರ್ತದೆ ಅಂತ ಮೋಸ್ಟ್ಲಿ ಇದು ಗೊತ್ತಿರುತ್ತೆ. ಬಟ್ ಎಪಿಕ್ ನಂಬರ್ ಅನ್ನುವಂಥದ್ದು ಬರೀಲಿಕ್ಕೆ ಇರ್ತದೆ. ಆ ಫಾರ್ಮ್ ಅಲ್ಲಿ ಅವರು ಎಪಿಕ್ ನಂಬರ್ ಮೆನ್ಷನ್ ಮಾಡಿ ಅಂತ ಕೇಳಿರ್ತಾರೆ. ಆ ಎಪಿಕ್ ನಂಬರ್ ಅಲ್ಲಿ ಸೈಡ್ ಅಲ್ಲಿ ಆ ನಂಬರ್ ಇರ್ತದಲ್ಲ, ಅದು ಎಪಿಕ್ ನಂಬರ್ ಆಗಿರ್ತದೆ. ಆ ನಂಬರ್ ಅನ್ನು ಬರಿಬೇಕು. ಹಾಗೆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಕೊಡುವಂತ ಫಾರ್ಮ್ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿಗ ನನ್ನ ಫಾರ್ಮ್ ಆದ್ರೆ, ಇದು ನಂಗೆ ಕೊಟ್ಟ ಫಾರ್ಮ್ ಆದ್ರೆ, ಈ ಫಾರ್ಮ್ ಅಲ್ಲಿ ಮೇಲೆ ನನ್ನ ಹೆಸರು ಇರ್ತದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಇರ್ತದೆ, ಮತ್ತೆ QR ಕೋಡ್ ಇರ್ತದೆ, ಇಲ್ಲಿ ಫೋಟೋ ಇರ್ತದೆ, ಇಲ್ಲಿ ಒಂದು ಫೋಟೋ ನಾವು ಕೊಡ್ಬೇಕಾಗ್ತದೆ. ಎಲ್ಲರೂ ಅವರು ಸ್ಟಿಕ್ ಮಾಡ್ತಾರೆ. ಮತ್ತೆ ಈ ಕಾಲಮ್ ಇರ್ತದಲ್ಲ, ಈ ಕಾಲಮ್ ಅಲ್ಲಿ ಇಲ್ಲಿ ಒಂದು ಎಡಗಡೆ ಒಂದು ಕಾಲಮ್ ಇದೆ, ಬಲಗಡೆ ಒಂದು ಕಾಲಮ್ ಇದೆ. ಎಡಗಡೆ ಯಾರ ಹೆಸರು 2002ರ ಲೀಸ್ಟ್ ಅಲ್ಲಿ ಯಾರ ಹೆಸರು ಇದೆ ಅವರೆಲ್ಲ ಈ ಕಡೆ ಈ ಭಾಗದಲ್ಲಿ ಬರಿಬೇಕು. ಎಡಭಾಗದಲ್ಲಿ ಯಾರ ಹೆಸರು 2002ರ ಲೀಸ್ಟ್ ಅಲ್ಲಿ ಇಲ್ಲ ಅವರೆಲ್ಲರೂ ರೈಟ್ ಸೈಡ್ ಅಲ್ಲಿ ಬರಿಬೇಕು. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬರುವಾಗ ಇದು ಎಕ್ಸ್ಪ್ಲೇನ್ ಮಾಡ್ತೇನೆ ನಂತರ. ಇದು ನಿಮ್ಗೆ ಜಸ್ಟ್ ಹೇಗೆ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇದು ಮಾಡಿದ್ದು. ಕೆಳಗಡೆ ಇರುವಂತದ್ದು, ಕೆಳಗಡೆ 3ನೇ ಬಾಕ್ಸ್ ಎಲ್ಲರೂ ಫಿಲ್ ಮಾಡಬೇಕಾಗ್ತದೆ. ಆಧಾರ್ ನಂಬರ್ ಇರ್ತದೆ, ಮತ್ತೆ ತಂದೆ ತಾಯಿದ್ದು ಹೆಸರು ಬರಿಬೇಕು, ಮತ್ತೆ ಅವ್ರದ್ದು ಎಪಿಕ್ ನಂಬರ್ ಬರಿಬೇಕು. ಎಲ್ಲ ಫಿಲ್ ಮಾಡಿ ಸೈನ್ ಮಾಡಿ ಕೊಡ್ಬೇಕಾಗ್ತದೆ. ಅದರಲ್ಲಿ ಆ ಕಾಲಮ್ ಅಲ್ಲಿ ಮೆನ್ಷನ್ ಕೇಳಿದ್ದಾರೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಯಾವುದು ನಿಮ್ದು, ಅದರಲ್ಲಿ ಕೇಳಿರ್ತಾರೆ. ಈ ರೀತಿ ಕೇಳಿರ್ತಾರೆ. AC ಅಂತ ಇರುತ್ತೆ, AC ನಂಬರ್ ಅಂತ ಇರುತ್ತೆ, ಪಾರ್ಟ್ ನಂಬರ್ ಅಂತ ಇರ್ತದೆ, ಸೀರಿಯಲ್ ನಂಬರ್ ಅಂತ ಇರ್ತದೆ. ಅಂದ್ರೆ 2002ರ ಲೀಸ್ಟ್ ಈಗ ಹೇಗೆ ತೆಗೆಯುವುದು ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಇಲ್ಲಿ ಈಗ ನಾವು ಬರಿಬೇಕಾದ್ರೆ ಇಲ್ಲಿ ಹೆಸರು ಬರಿತೇವೆ, ಅಲ್ಲಿ ತಂದೆ ತಾಯಿದ ಹೆಸರು ಬರಿತೇವೆ, ಸ್ಟೇಟ್ ಬರಿತೇವೆ, ಜಿಲ್ಲೆ ಬರಿತೇವೆ, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಂಗಳೂರು ಅಂತ ಬರಿತೇವೆ. ಅದರದ್ದು ಕಾನ್ಸ್ಟಿಟ್ಯೂನ್ಸಿ ನಂಬರ್ ಬರುತ್ತೆ, ಒಂದು ನಂಬರ್ ಬರುತ್ತೆ, 130 ಈ ರೀತಿ ಬರುತ್ತೆ. ಬಂಟ್ವಾಳಕ್ಕೆ 139 ಅದೇ ರೀತಿ ಬರುತ್ತೆ. ಮತ್ತೆ ಅಕೌಂಟ್ ನಂಬರ್, ಇದು ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ನಮ್ಗೆ 2002ರ ಲಿಸ್ಟ್ ಅಲ್ಲಿ ಹೇಗೆ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು ಸ್ವಲ್ಪ ನೋಡ್ಬೇಕಾಗ್ತದೆ. ಮೊಬೈಲ್ ಅಲ್ಲಿ ನೋಡ್ಬೋದು, ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ECI ನೆಟ್ ಅಂತ ನೀವು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಈಗಲೇ ಸ್ವಲ್ಪ ಟ್ರೈ ಮಾಡಿದ್ರೆ ನಿಮ್ಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಹೇಳಿಕೊಡ್ಲಿಕ್ಕೆ ಈಸಿ ಆಗ್ತದೆ. ನೋಡಿದ್ರೆ ಚೆನ್ನಾಗಿರುತ್ತೆ. ಯಾರು ಡೌನ್ಲೋಡ್ ಮಾಡುವವರಿದ್ರೆ ಮಾಡ್ಕೊಳ್ಳಿ. ECI ನೆಟ್ ಅಂತ ಬರುತ್ತೆ. ECI ನೆಟ್ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಓಪನ್ ಮಾಡಿದ್ರೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ ನೋಡಿ, ಲೆಫ್ಟ್ ಅಲ್ಲಿ ಫಸ್ಟ್ ಆಪ್ಷನ್. ಈ ಆಪ್ಷನ್ಗೆ ಹೋದ್ರೆ ನಮ್ಗೆ ಒಂದು ಲಿಂಕ್ಗೆ ಹೋಗುತ್ತೆ. ಅದು ಆ ಲಿಂಕ್ ಅಲ್ಲಿ ನಾವು ಅದು ಏನ್ ಕೇಳುತ್ತೆ, ಅಲ್ಲಿ ಏನ್ ಕೇಳ್ತದೆ ಅಂತ ಹೇಳಿದ್ರೆ ನಿಮ್ಮ ಸ್ಟೇಟ್ ಯಾವುದು ಅಂತ ಕೇಳ್ತದೆ. ಕರ್ನಾಟಕ, ಬೇರೆ ಬೇರೆ ಸ್ಟೇಟ್ ಇದು ಹೆಸರು ಇರ್ತದೆ. ಅದು ಪ್ರೆಸ್ ಮಾಡಿದ ಕೂಡಲೇ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು. ಕೆಳಗಡೆ ಜಿಲ್ಲೆ ಯಾವುದು ಅಂತ ಕೇಳ್ತದೆ, ದಕ್ಷಿಣ ಕನ್ನಡ ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂತ ಕೇಳ್ತದೆ. ನನಗೆ ಬಂಟ್ವಾಳ ಬರ್ತದೆ, ನಿಮಗೆ ಮಂಗಳೂರು ಬರ್ತದೆ, ಮಂಗಳೂರು ಬರ್ತದೆ. ಅದು ಸೆಲೆಕ್ಟ್ ಮಾಡಬೇಕು. ನಿಮ್ದು ಯಾವುದು ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ಅದರ ನಂತರ ನೀವು ಮತ ಹಾಕುವ, ನೀವು ವೋಟ್ ಹಾಕ್ಲಿಕ್ಕೆ ಹೋಗುವ ಸ್ಕೂಲ್ ಯಾವುದು, ಆ ಸ್ಕೂಲ್ಗೆ ಒಂದು ನಂಬರ್ ಇರುತ್ತೆ, ಅದು ಪಾರ್ಟ್ ನಂಬರ್. ಅದು ಹೇಗೆ ಫೈಂಡ್ ಔಟ್ ಮಾಡುವುದು ಅಂತ ಹೇಳಿದ್ರೆ, ಅಲ್ಲೇ ನೀವು ಹೋಗಿ ಕ್ಲಿಕ್ ಮಾಡುವಾಗ
ಅಲ್ಲಿ ಕೆಳಗಡೆ ಎಲ್ಲ ಸ್ಕೂಲ್ಗಳ ಹೆಸರು ತೋರಿಸ್ತದೆ. ಒಂದು ವೇಳೆ ನಿಮ್ಗೆ ಆ ಸ್ಕೂಲ್ ಇದ್ದು ಪಾರ್ಟ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೆಸ್ ಮಾಡುವಾಗಲೇ ಅಲ್ಲಿ ಎಲ್ಲ ಕೆಳಗಡೆ ಹೆಸರು ಸ್ಕೂಲ್ದು ಹೆಸರು ತೋರಿಸ್ತದೆ. ಆ ಹೆಸರು ನಿಮ್ಗೆ ಈಗ ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮ್ಮದು ಯಾವುದು ಸ್ಕೂಲು ಅಥವಾ ನಿಮ್ಗೆ ಸ್ಕೂಲ್ನ ಹೆಸರು ಗೊತ್ತಿದ್ರೆ ಅಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡುವಾಗ ನಿಮ್ಮ ಸ್ಕೂಲ್ ಹೆಸರು ಅಲ್ಲೇ ಬಂದು ನಿಲ್ತದೆ, ಮೇಲೆ ಬಂದು ನಿಲ್ತದೆ. ಅದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಆ ಬೂತ್ ನಂಬರ್ ಅಲ್ಲಿ ಬರುತ್ತೆ. ನೀವು ಸ್ಕೂಲ್ ಸೆಲೆಕ್ಟ್ ಮಾಡಿದ ಕೂಡಲೇ ಅದರ ಜೊತೆಗೆ ಆ ಬೂತ್ ನಂಬರ್ ಕೂಡ ಅಲ್ಲಿ ಸೆಲೆಕ್ಟ್ ಆಗ್ತದೆ. ಅಲ್ಲಿ ಸೆಲೆಕ್ಟ್ ಆದ ನಂತರ ವ್ಯೂ ಡೌನ್ಲೋಡ್ PDF ಅಂತ ಬರುತ್ತೆ. ಆ ಬೂತ್ ಒಳಗಿರುವ ಎಲ್ಲ ಆ ವೋಟರ್ ಲಿಸ್ಟ್ ಡೌನ್ಲೋಡ್ ಆಗ್ತದೆ ಆಗ ನಿಮಗೆ. ಫಾರ್ ಎಕ್ಸಾಂಪಲ್ ನಂದೀಗ ಪಾಣೆಮಂಗ್ಳೂರು ಗ್ರಾಮ, ನಾನು ಪಾಣೆಮಂಗ್ಳೂರು ಗ್ರಾಮದ ಒಂದು ಸ್ಕೂಲಲ್ಲಿ ಓಟ್ ಆಗ್ತಾ ಇರ್ತದೆ, ಯಾವಾಗಲೂ ಓಟ್ ಹಾಕೋದು. ಆ ಇದರದ್ದು ಸ್ಕೂಲ್ಗೆ ನಂಬರ್ ಪಾರ್ಟ್ ನಂಬರ್ ಕೊಟ್ಟದ್ದು 147. ಆ 147ನ ಬೂತಲ್ಲಿ ಒಂದು ಬೂತಲ್ಲಿ 1200 ಮತದಾರರು ಇರ್ತಾರೆ. ಆ 1200 ಮತದಾರರ ಪಟ್ಟಿ ವೋಟರ್ ಲಿಸ್ಟ್ ನಮಗೆ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಅಲ್ಲಿ ಹೋಗಿ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಚೆಕ್ ಮಾಡಿದ್ರೆ ನಮ್ಮ ಹೆಸರು ಅದರ ಒಳಗಡೆ ಇರ್ತದೆ. ಆ ನಂಬರ್ ಸೀರಿಯಲ್ ನಂಬರ್ ಯಾವುದು ಅನ್ನುವಂಥದ್ದು ನಾವು ತೆಗೆದು ಆ ಸೀರಿಯಲ್ ನಂಬರ್ ತೆಗೆದು ಇಲ್ಲಿ ಬರಿಬೇಕಾಗ್ತದೆ. ಈಗ ನಾವು ಹೇಗೆ ಫೈಂಡ್ ಔಟ್ ಮಾಡಿದ್ದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಮ್ಗೆ ಹೇಗೋ ಗೊತ್ತಿದೆ ಉಳ್ಳಾಲ ಅಂತ. ಮತ್ತೆ ಸ್ಕೂಲ್ ನಂಬರ್, ನೀವು ಯಾವ ಸ್ಕೂಲಲ್ಲಿ ವೋಟ್ ಹಾಕ್ತೀರಾ ಆ ಸ್ಕೂಲ್ನ ಪಾರ್ಟ್ ನಂಬರ್, ಅದಕ್ಕೊಂದು ನಂಬರ್ ಇರುತ್ತೆ. ನಾನು ಹೇಳಿದೆ ಈಗ ಬೇರೆ ಒಳಗಡೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಆದ್ಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡ್ತೀರಾ, ನಂತರ ಹೋಗುವಾಗ ಸ್ಕೂಲ್ ಹೆಸರೆಲ್ಲ ತೋರಿಸ್ತದೆ. ಹಾಗೆ ಸೆಲೆಕ್ಟ್ ಮಾಡುವಾಗ ಅಲ್ಲಿ ನಂಬರ್ ಕೂಡ ತೋರಿಸ್ತದೆ. ಆ ನಂಬರ್ ಅನ್ನು ಇಲ್ಲಿ ನೀವು ಬರಿಬೇಕು. ಮತ್ತೆ ನಂತರ ಕ್ರಮ ಸಂಖ್ಯೆ ಅಲ್ಲಿ ಆದ್ಮೇಲೆ ಆ ಫುಲ್ ಬೂತ್ ಇದ್ದು ವೋಟರ್ ಲಿಸ್ಟ್ ಡೌನ್ಲೋಡ್ ಆಯ್ತಾ, ಆ ಡೌನ್ಲೋಡ್ ಆದ ವೋಟರ್ ಲಿಸ್ಟ್ ಅಲ್ಲಿ PDF ಅಲ್ಲಿ ನಿಮ್ಮ ಹೆಸರು ಎಷ್ಟನೇ ನಂಬರ್ ಅಲ್ಲಿ ಇದೆ ಆ ಸೀರಿಯಲ್ ನಂಬರ್ ಅಲ್ಲಿ ಬರಿಬೇಕು. ಇವಿಷ್ಟು ಅದಕ್ಕೆ ಆ 3 ಕಾಲಮ್ಗಳನ್ನು ಫಿಲ್ ಮಾಡಲಿಕ್ಕೆ ನಮಗೆ ಈ ರೀತಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಗೊತ್ತಿರಬೇಕಾಗ್ತದೆ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಲಾಸ್ಟ್ಗೆ ನಾನು ಕ್ಲಾರಿಫೈ ಮಾಡ್ತೇನೆ. ನಂತರ ನಿಮಗೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಇದೆ. ಈ ಆಪ್ಷನ್ಗೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಸೆಕೆಂಡ್ ಆಪ್ಷನ್ಗೆ ಹೋದ್ರೆ ನಿಮ್ಗೆ 2025ರಲ್ಲಿ ಹೇಗೆ ಸರ್ಚ್ ಮಾಡೋದು ಅಂತ, ನಿಮ್ದು ವೋಟರ್ ಲಿಸ್ಟ್ ಹೇಗೆ ಸರ್ಚ್ ಮಾಡೋದು ಅಂತ, ಹೆಸರು ಅದೆಲ್ಲ ಸರ್ಚ್ ಮಾಡೋದು ತೋರಿಸ್ತದೆ. ನಂತರ ಅದರ ಕೆಳಗಡೆ ಇರುವ ಇನ್ನೊಂದು ಆಪ್ಷನ್ ಇದೆ, ಕನೆಕ್ಟ್ ವಿತ್ ಎಲೆಕ್ಷನ್ ಆಫೀಸಿಯಲ್ಸ್ ಅಂತ ಇರುತ್ತೆ. ಇದರಲ್ಲಿ BLO ನಿಮ್ಮ BLO ನಿಮ್ಮ ಟೀಚರ್ ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಇದ್ರೆ ಅದಕ್ಕೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ವೋಟರ್ ID ನಂಬರ್ ಕೇಳುತ್ತೆ, ಎಪಿಕ್ ನಂಬರ್. ಆ ಎಪಿಕ್ ನಂಬರ್ ಹಾಕಿದ್ರೆ ನೀವು ನೆಕ್ಸ್ಟ್ ಅದರಲ್ಲಿ ಸ್ಲೈಡ್ ಅಲ್ಲಿ ಇದೆ, ತೋರಿಸ್ತೇನೆ. ಹಾಕಿದ ಕೂಡಲೇ ನಿಮ್ಮ BLOನ ಫೋಟೋ ಸಹಿತ ಅವರ ಮೊಬೈಲ್ ನಂಬರ್ ಎಲ್ಲ ಅದರಲ್ಲಿ ಕಾಣಿಸ್ತದೆ. ಆ ಮೊಬೈಲ್ ನಂಬರ್ ತೆಗೆದು ನಿಮ್ಗೆ ಫೋನ್ ಮಾಡಿ ಅವ್ರ ಹತ್ರ ಕೇಳ್ಬೋದು. ನಿಮ್ಗೆ ಒಂದು ವೇಳೆ ಅದು ಸರ್ಚ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅವರಲ್ಲಿ ಕೇಳಿದ್ರು ಕೂಡ ಹೇಳ್ತಾರೆ. AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಅವರು ಹೇಳಿಕೊಡ್ತಾರೆ, ಯಾವುದು ಅಂತ ಹೇಳಿಕೊಡ್ತಾರೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಆಪ್ಷನ್ ಇದರಲ್ಲಿ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಸೆಕೆಂಡ್ ಆಪ್ಷನ್ ಡೌನ್ಲೋಡ್ ವೋಟರ್ ಕಾರ್ಡ್ ಅಂತ. ನಿಮ್ದು ಲೇಟೆಸ್ಟ್ ವೋಟರ್ ID ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದ್ರೆ ಅದು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ವೋಟರ್ ID ನಂಬರ್ ನಾವು ಹಾಕಬೇಕು. ಹಾಕಿದ್ರೆ ಫುಲ್ ಆಗಿ ನಿಮ್ಮ ವೋಟರ್ ID ಕೂಡ ಅದರಲ್ಲಿ ತೋರಿಸ್ತದೆ. ಆ ವೋಟರ್ ಐಡಿಯಲ್ಲಿ ನಿಮ್ಗೆ 2025ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಅದರಲ್ಲಿ ಸಿಗ್ತದೆ 25ರ ವೋಟರ್ ಲಿಸ್ಟ್ ನಲ್ಲಿ. ನೆಕ್ಸ್ಟ್ ಈ ತರ ಇದೆ ನೋಡಿ. ಅದು ಸ್ವಲ್ಪ ಬ್ಯಾಕ್ ಸೈಡ್ ಅದೇ ಡೌನ್ಲೋಡ್ ವೋಟರ್ ಅಂತ ಇದೆಲ್ಲ ಅದು ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಅಲ್ಲಲ್ಲ ಸರ್ಚ್ ಯುವರ್ ನೇಮ್ ಇನ್ ಓಕೆ, ಅದೇ ಸರ್ಚ್ ಯುವರ್ ನೇಮ್ ಅಂತ ಪ್ರೆಸ್ ಮಾಡಿದಾಗ ಅಲ್ಲಿ ನೀವು ಡೀಟೇಲ್ಸ್ ಅನ್ನು ಕೊಡ್ಬೇಕಾಗ್ತದೆ. ಅದು ಯಾವ ರೀತಿ ಸರ್ಚ್ ಮಾಡ್ಬೋದು ಅಂದ್ರೆ ನಿಮ್ದ ವೋಟರ್ ID ನಂಬರ್ ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಇಲ್ಲಿ ವೋಟರ್ ID ನಂಬರ್ ಕೇಳ್ತದೆ, ಆ ರೀತಿ ವೋಟರ್ ID ನಂಬರ್ ಹಾಕಿ ಸರ್ಚ್ ಕೊಟ್ರೆ ಅಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ ಈ ರೀತಿ ಇರ್ತದೆ ನೋಡಿ. ಇದು 2025ರ ವೋಟರ್ ಲಿಸ್ಟ್ ಅಲ್ಲಿರುವ ಮಾಹಿತಿಗಳು. ಇದರಲ್ಲಿ ಏನೇನು ಇರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಪಾರ್ಟ್ ನಂಬರ್ ಅದರಲ್ಲೇ ಇದೆ. 25ರದ್ದು ನಿಮ್ಗೆ ಇಲ್ಲೇ ಸಿಕ್ಕಿ ಬಿಡ್ತದೆ, ಪಾರ್ಟ್ ನಂಬರ್ 208. ನಂತರ ಸೀರಿಯಲ್ ನಂಬರ್ ಇದೆ ನೋಡಿ, ಲಾಸ್ಟ್ಗೆ 641 ಅದು ಸೀರಿಯಲ್ ನಂಬರ್ ಅದರಲ್ಲೇ ಬರ್ದಿರ್ತದೆ 2025ರದ್ದು. 2002ರದ್ದು ನಾನು ಫಸ್ಟಿಗೆ ಹೇಳಿದಂತ ಆ ಸ್ಟೆಪ್ಸ್ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್
ಇದು ಈ ಆಪ್ಷನ್ ನೋಡಿ, ಇದು ಎರಡನೇ ಆಪ್ಷನ್ ಅಲ್ಲಿ ಕನೆಕ್ಟ್ ವಿತ್ BLO ಅಫಿಷಿಯಲ್ಸ್ ಅಂತ ಅದು ಕ್ಲಿಕ್ ಮಾಡಿದಾಗ ಈ ತರ ಒಂದು ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ಗೆ ನೀವು ನಿಮ್ಮ ವೋಟರ್ ID ನಂಬರ್ ಹಾಕಿ ಸರ್ಚ್ ಕೊಟ್ರೆ ನೆಕ್ಸ್ಟ್ 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 ಈ ರೀತಿ ಬೇರೆ ಬೇರೆ ಆಪ್ಷನ್ ನಿಮ್ಗೆ ಸಿಗ್ತದೆ. ಅದರಲ್ಲಿ ನಿಮ್ಮ ನೋ ಯುವರ್ BLA ಅಂತ ಇರುತ್ತೆ, ಬೂತ್ ಲೆವೆಲ್ ಆಫೀಸರ್. ನಿಮ್ಮ ಟೀಚರ್ ಯಾರು, ನಿಮ್ಗೆ ಅವರ ಮೇಲೆ ಇರುವ ಎಲೆಕ್ಷನ್ ಆಫೀಸರ್ ಯಾರು, ಎಲೆಕ್ಟೋರಲ್ ರೀಜನಲ್ ಆಫೀಸರ್ ಯಾರು, ನಿಮ್ಮ ಮತ್ತೆ DO ಯಾರು, ಎಲ್ಲ ಮಾಹಿತಿ ಇರ್ತದೆ. ನೆಕ್ಸ್ಟ್ ನೆಕ್ಸ್ಟ್ ಫಸ್ಟ್ ಇದು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ತೋರಿಸ್ತದೆ. ಅವರ ಫೋಟೋ ಇರ್ತದೆ, ಅವರ ಹೆಸರು ಇರ್ತದೆ, ಅವರ ಮೊಬೈಲ್ ನಂಬರ್ ಇರುತ್ತೆ. ನೀವು ಅವರಿಗೆ ಫೋನ್ ಮಾಡಿ ನಿಮ್ಮ ಮಾಹಿತಿಯನ್ನು ತಗೊಳ್ಬಹುದು. ನೆಕ್ಸ್ಟ್ ಇದು ಇಷ್ಟು ಒಂದು ಫಸ್ಟ್ ಫೇಸ್ ಅಲ್ಲಿ ಏನೇನು ಇದು ಮಾಹಿತಿಗಳು. ಎರಡನೇ ವಿಭಾಗದಲ್ಲಿ ಏನೇನು ನಡೀತದೆ ಅಂತ ಈ ಫೇಸ್ ಅಲ್ಲಿ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಈ SIR ಪ್ರೋಸೆಸ್ ಈಗಾಗಲೇ 1 ತಿಂಗಳು ಆಗ್ತಾ ಬಂತು. ಇದು ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿ ಇಲ್ಲಿ ಇಷ್ಟರವರೆಗೆ ನಡೆದದ್ದು ಮ್ಯಾಪಿಂಗ್ ಪ್ರಿಪರೇಷನ್. ಅವರಿಗೆ ಹೆಲ್ಪ್ ಆಗ್ಲಿಕ್ಕೆ ಏನು ಡಾಟಾ ಈ 2002ರಲ್ಲಿ 25ರಲ್ಲಿ ಎಲ್ಲ ಕಂಡು ಇದು ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಒಮ್ಮೆಲೆ ಹುಡುಕ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ SIR ನಡೆದಂತ ಹಲವು ರಾಜ್ಯಗಳಲ್ಲಿ BLOಗಳು ಟೀಚರ್ಸ್ಗಳು ಎಷ್ಟೋ ಮಂದಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಅಂದ್ರೆ ಡೆಡ್ ಲೈನ್ ಇರ್ತದೆ, ಜೂನ್ 29ರಿಂದ ಜುಲೈ 30ರ ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ಡೆಡ್ ಲೈನ್ ಇರ್ತದೆ. ಅದರ ಜೊತೆಗೆ ಅವರಿಗೆ ಬೇರೆ ಬೇರೆ ಕೆಲಸ ಇರ್ತದೆ. ಅವರಿಗೆ ಇದನ್ನು ಮಾಡ್ಲಿಕ್ಕೆ ಆಗದೆ ಟೆನ್ಷನ್ ಆಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಊರಿನಲ್ಲಿರುವ ನನ್ನ BLA ಜೊತೆ ನಾನು ಮಾತಾಡಿದಾಗ ಅವರಿಗೆ ಎಷ್ಟು ಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಇದನ್ನು ಮ್ಯಾಪಿಂಗ್ ಮಾಡ್ಲಿಕ್ಕೆ ಸಿಕ್ಕವರಿಗೆ ಮ್ಯಾಪಿಂಗ್ ಮಾಡಿದಂತ ಉದಾಹರಣೆ ಕೂಡ ಇದೆ. ಅಶ್ರಫ್ ಅಂತ ಇರುತ್ತೆ, ಅವರಿಗೆ 2025ರಲ್ಲಿ ಅಶ್ರಫ್ ಅಂತ ಇದೆ, 2002ರಲ್ಲಿ ಯಾವುದೋ ಅಶ್ರಫ್ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಇಟ್ಕೊಂಡು ಅವರು ನಮ್ಮ ನಮ್ಮ ವೋಟರ್ ರೈಟ್ ಇರಬೇಕಾ ಬೇಡವಾ ಅಂತ ಲಿಸ್ಟ್ ಅಲ್ಲಿ ಬರ್ತದಾ ಇಲ್ವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಈ ಪ್ರೋಸೆಸ್ ಅನ್ನು ನಾವು ಅರ್ಥ ಮಾಡಿಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯ ರೀತಿಯಲ್ಲಿ ನಾವು ನೋಡ್ಕೊಂಡ್ರೆ ನಮ್ಮ ಮತವನ್ನು ನಾವೇ ಕಾಪಾಡ್ಕೊಳ್ಬಹುದು, ಸೇಫ್ ಆಗಿರ್ಬೋದು. ಆಕ್ಚುಲಿ ಎಲೆಕ್ಷನ್ ಕಮಿಷನ್ ಇಂಡಿಯಾದ ಕೆಲಸ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಅರ್ಹ ಮತದಾರರನ್ನು ವೋಟರ್ ಲಿಸ್ಟ್ ನಿಂದ ಹೊರಗಡೆ ಇರದ ಹಾಗೆ ನೋಡಿಕೊಳ್ಳುವುದು ಎಲೆಕ್ಷನ್ ಕಮಿಷನ್ ಇಂಡಿಯಾದ ಜವಾಬ್ದಾರಿಯಾಗಿರ್ತದೆ. ಈ SIR ಪ್ರೋಸೆಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಹೆಸರು ನಿಮ್ಮ ವೋಟರ್ ಲಿಸ್ಟ್ ನಲ್ಲಿ ಇರ್ಬೇಕಾದ್ರೆ ನೀವೇ ಟ್ರೈ ಮಾಡಬೇಕು, ನೀವೇ ಅದರ ಜವಾಬ್ದಾರಿ ತಗೊಳ್ಬೇಕು, ನೀವೇ ಫಾರ್ಮ್ ಫಿಲ್ ಮಾಡಬೇಕು, ನೀವೇ ಡಾಕ್ಯುಮೆಂಟ್ ಕೊಡಬೇಕು, ನೀವೇ ಅದರ ಎಲ್ಲ ಜವಾಬ್ದಾರಿ ನಿಮ್ಮ ತಲೆಗೆ ಹಾಕಿಬಿಟ್ಟಿದ್ದಾರೆ. ಇದಾಗಿರ್ತದೆ ಇಲ್ಲಿ ನಮ್ಗಿರುವಂತಹ ಅಪಾಯ. ನೆಕ್ಸ್ಟ್ ಅದೇ ನಾನು ಹೇಳಿದೆ, ಈಗ 19ರ ತನಕ ಏನ್ ನಡೀತು ಎಲ್ಲ ಪ್ರಿಂಟಿಂಗ್ ಅದರದ್ದು ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ 36 ಜೂನ್ 26ರಿಂದ ಈ ಮನೆಗೆ BLOಗಳು ಟೀಚರ್ಸ್ಗಳು ಬರುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. 1 ತಿಂಗಳ ಕಾಲ ನಡೀತದೆ, ಜುಲೈ 29ರ ತನಕ ನಡೀತದೆ. ನಂತರ ಆ ಪಟ್ಟಿ ಏನು ನೀವು ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಡ್ತೀರಲ್ಲ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ, ಅದನ್ನು ಅವರ ಒಂದು ಪೋರ್ಟಲ್ ಇರುತ್ತೆ, BLO ಆ್ಯಪ್ ಅಂತ ಇರುತ್ತೆ, ಅದಕ್ಕೆ ಅಪ್ಲೋಡ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಡ್ರಾಫ್ಟ್ ರೋಲ್ ಅಂತ ಕರೆಯುವುದು ಇದಕ್ಕೆ. ಆ ಡ್ರಾಫ್ಟ್ ರೋಲ್ ಆಗಸ್ಟ್ 5ಕ್ಕೆ ಫೈನಲ್ ಆಗುತ್ತೆ. ಆ ಡ್ರಾಫ್ಟ್ ರೋಲ್ ಆಗಸ್ಟ್ 5ಕ್ಕೆ ರೆಡಿ ಮಾಡ್ತಾರೆ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಡ್ರಾಫ್ಟ್ ರೋಲ್ ರೆಡಿ ಮಾಡುವಾಗ ತುಂಬಾ ಜನರ ಹೆಸರು ಅದರಿಂದ ಬಿಟ್ಟೋಗಿರ್ತದೆ. ಯಾವ ಕಾರಣಕ್ಕೆ ಬಿಟ್ಟೋಗಿರ್ತದೆ ಅಂದ್ರೆ ಮ್ಯಾಪಿಂಗ್ ಸರಿ ಮಾಡಿರೋದಿಲ್ಲ, 2002 ಮತ್ತು 25ಕ್ಕೆ ಲಿಂಕ್ ಆಗಿರೋದಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಆ ಕಾರಣಕ್ಕೂ ಇದು ಮಾಡಿರ್ತಾರೆ. ಈ ಎಲ್ಲ ಕಾರಣ ಅದು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವುದಕ್ಕೆಲ್ಲ ಅದು ಇದಾಗ್ತದೆ ಅಂತ, ನಾವು ಯಾವುದೆಲ್ಲ ಅದರ ಬಗ್ಗೆ ಜಾಗೃತೆ ಮಾಡಬೇಕು ಅನ್ನುವಂಥದ್ದು ನಾನು ನಂತರ ಹೇಳ್ತೇನೆ. ನೆಕ್ಸ್ಟ್ ಇದರಲ್ಲಿ ಅದೇ ನಾನು ಹೇಳಿದೆ ಆಗಸ್ಟ್ 8ಕ್ಕೆ ಆಗಸ್ಟ್ 5ಕ್ಕೆ ಡ್ರಾಫ್ಟ್ ಲಿಸ್ಟ್ ರೆಡಿ ಆಗ್ತದೆ. ಆದ ನಂತರ 5/8/2026ರಿಂದ 4/9/2026 ತನಕ ಅಂದ್ರೆ ಅಕ್ಟೋಬರ್ 9ರ ತನಕ ಕ್ಲೈಮ್ಸ್ ಅಂಡ್ ಒಬ್ಜೆಕ್ಷನ್ಸ್. ಈಗ ಕೆಲವರ ಹೆಸರು ಬಿಟ್ಟೋಗಿರ್ತದೆ, ಅವರಿಗೆ ಹೌದು ಆಕ್ಚುಲಿ ಅವರು ಇಲ್ಲೇ ತಲಾಂತರದಿಂದ ಇಲ್ಲೇ ಬದುಕಿ ಬಾಳಿದವರು, ಇವರೇ ಇಲ್ಲಿಯ ಸಿಟಿಸನ್ಸ್, ವೋಟಿಂಗ್ ರೈಟ್ಸ್ ಅವರಿಗೆ ಇರಬೇಕು. ಆದ್ರೆ ಏನೋ ಕಾರಣಕ್ಕೆ ಮಿಸ್ ಆಗಿದೆ. ಆದ್ರೆ ಇವರ ಲೆಕ್ಕದಲ್ಲಿ ಏನು ಸಮಸ್ಯೆ ಇಲ್ಲ, ನಂದು ಕರೆಕ್ಟ್ ಆಗಿದೆ ಅನ್ನುವಂತಿದ್ರೆ ನೀವು ಅದಕ್ಕೆ ಹೋಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು, ಅದನ್ನು ಅವರಿಗೆ ಒಬ್ಜೆಕ್ಷನ್ ಹಾಕ್ಬೋದು. ಈ ರೀತಿಯ ವಿಚಾರಣೆಗಳು ಮತ್ತೆ ಕೆಲವರದ್ದು ಏನು 2002ರ ಲಿಸ್ಟ್ ಅಲ್ಲಿ ಇಲ್ಲ, ಅವರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಿಕ್ಕೆ ಮರ್ತೋಯ್ತು. ಏನು ಮನೆಗೆ ಅವ್ರು ಬರ್ತಾರಲ್ಲ, ಆಗ ನಾವು ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಕ್ಕಿಲ್ಲ, ನಾವು ಜಸ್ಟ್ ಈ ಫಾರ್ಮ್ ಅನ್ನು ಫಿಲ್ ಮಾಡಿ ಕೊಡುವಂಥದ್ದು. ಡಾಕ್ಯುಮೆಂಟ್ ಕೊಡುವಂಥದ್ದು
ಆಗಸ್ಟ್ 5ಕ್ಕೆ ಏನು ಒಂದು ಲೀಸ್ಟ್ ರೆಡಿ ಮಾಡ್ತಾರೆ, ಅದರಲ್ಲಿ ಕೆಲವರದ್ದು ಏನಾದರೂ ಮಿಸ್ ಮ್ಯಾಚ್ ಇದ್ರೆ ಅಂಥವರಿಗೆ ಮೆಸೇಜ್ ಕಳಿಸ್ತಾರೆ, ಅಂದ್ರೆ ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ ಬಂದವರು ತಹಸೀಲ್ದಾರಿಗೋ ಯಾರೋ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ, ಅವರಿಗೆ ಹೋಗಿ ನಿಮ್ಮ ಈ ಡಾಕ್ಯುಮೆಂಟ್ 11 ಡಾಕ್ಯುಮೆಂಟ್ ಹೇಳಿದೆ ಅಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಅನ್ನು ನೀವು ಅವರಿಗೆ ತೋರಿಸಬೇಕಾಗ್ತದೆ. ಈ ಪ್ರಕ್ರಿಯೆಗಳು ಆಗಸ್ಟ್ 5ರ ನಂತರ 2 ತಿಂಗಳ ಕಾಲ ನಡೆಯುತ್ತದೆ. ಯಾರಿಗಾದ್ರೂ ಓಟು ಮಿಸ್ ಆಗಿದ್ರೆ ಹೋಗಿ ಅವರಿಗೆ ನೋಟಿಸ್ ಬಂದಿದ್ರೆ ಅವರು ಡಾಕ್ಯುಮೆಂಟ್ಗಳನ್ನು ಹೋಗಿ ತೋರಿಸಿ ಅವರು ಅದನ್ನು ಕನ್ವಿನ್ಸ್ ಆಗಬೇಕು. ಅವರು ಯಾರೋ EROಗಳು ಇದ್ದಾರೆ, ಎಲೆಕ್ಷನ್ ಆಫೀಸರ್ ಇರ್ತಾರೆ, ಅವರಿಗೆ ಕನ್ವಿನ್ಸ್ ಅವರ ವಿವೇಚನೆಗೆ ಬಿಟ್ಟದ್ದು ಅವರಿಗೆ ಇದು ಸರಿ ಇಲ್ಲ, ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ, ನೀ ಆ ಜನ ಅಲ್ಲ, ಮುಂಚೆ ಇದ್ದವನು ನೀನ್ ಅಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದ್ರೆ ಫೈನಲ್ ಲಿಸ್ಟ್ ಅಲ್ಲಿ ಹೆಸರು ಬರಲ್ಲ. ಈ ರೀತಿಯ ಪ್ರಕ್ರಿಯೆ ಆಗಿರ್ತಾರೆ SIR. ಇದಕ್ಕಾಗಿ ಇದು ತುಂಬಾ ಅಪಾಯ ಅಂತ ಹೇಳುವಂಥದ್ದು. ಹಾಗೆ 2 ತಿಂಗಳ ಕಾಲ ನಡೆದು ಅಕ್ಟೋಬರ್ 9ಕ್ಕೆ ಫೈನಲ್ ಲಿಸ್ಟ್ ರೆಡಿ ಆಗ್ತದೆ. ನೆಕ್ಸ್ಟ್ ಅದಾಯ್ತು. ಆಯ್ತಾಯ್ತು. ಒಂದು ವೇಳೆ ಮನೆಯಲ್ಲಿ BLOಗಳು ಟೀಚರ್ಸ್ಗಳು ಬರುವಾಗ ಮನೆಯಲ್ಲಿ ಇವರು ಇಲ್ಲದಿದ್ರೆ, ಯಾರು ಇಲ್ಲದಿದ್ರೆ, ನೀವು ಎನಮರೇಷನ್ ಫಾರ್ಮ್ ಫಿಲ್ ಮಾಡದೆ ಕೊಡದಿದ್ರೆ, ಒಮ್ಮೆ ಬರ್ತಾರೆ, ಆಗ ಬರುವಾಗ ಇಲ್ಲ, 2ನೇ ಸಲ ಭೇಟಿ ಕೊಡ್ತಾರೆ. 2ನೇ ಸಲ ಭೇಟಿ ಕೊಡುವಾಗ ಕೂಡ ಇಲ್ಲ, ನೀವು ಇರ್ಲಿಲ್ಲ ಅಂತ ಹೇಳಿದ್ರೆ 3ನೇ ಸಲ ಬರ್ತಾರೆ. 3ನೇ ಸಲ ಬರುವಾಗ ಕೂಡ ನೀವು ಇರ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನು ಆಬ್ಸೆಂಟ್ ಅಂತ ಮಾರ್ಕ್ ಮಾಡ್ತಾರೆ. ಅವರ ಹೆಸರು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗ್ತದೆ. ಇದು ಬಹಳ ಕೇರ್ಫುಲ್ ಆಗಿರಬೇಕು. ಇದರಲ್ಲಿ ಈ ಇಡೀ SIR ಅಲ್ಲಿ ಪ್ರಮುಖವಾಗಿರುವಂತಹ ಒಂದು ಮುಖ್ಯ ಭಾಗ, ನೀವು ಈ ಫಾರ್ಮ್ ಅನ್ನು ಫಿಲ್ ಮಾಡಿ ತಪ್ಪದೇ ಕೊಡುವಂಥದ್ದು. ಈ ಫಾರ್ಮ್ ಫಿಲ್ ಮಾಡಿಲ್ಲ ಅನ್ನುವ ಕಾರಣಕ್ಕೆ ತಮಿಳುನಾಡಿನಲ್ಲಿ 8 ಲಕ್ಷ ಜನರ ಓಟು ಡಿಲೀಟ್ ಆಗಿದೆ. 8 ಲಕ್ಷ ಜನರ ಓಟು ತಮಿಳುನಾಡಿನಲ್ಲಿ ಡಿಲೀಟ್ ಆಗಿದೆ. ಅವ್ರು ಏನ್ ಅನ್ಕೊಂಡು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಇದು ಏನೋ ಒಂದು ಯಾವಾಗಲೂ ನಡೆಯುವಂಥದ್ದು, ಯಾವಾಗಲೂ ಬಂದು ಏನೋ ಫಾರ್ಮ್ ಕೊಡ್ತಾರೆ, ಏನೋ ಫಿಲ್ ಮಾಡ್ಲಿಕ್ಕೆ ಹೇಳ್ತಾರೆ, ಸರ್ಕಾರದ್ದು ಏನೋ ಕೆಲಸ ಅಂತ ಹೇಳ್ಕೊಂಡು ಬಿಟ್ಟಿದ್ರು, ಸಾಮಾನ್ಯ ಅಂತ ತಿಳ್ಕೊಂಡಿದ್ರು. ಆ ಕಾರಣಕ್ಕೆ ಸುಮಾರು 8 ಲಕ್ಷ ಜನರ ಓಟು ಡಿಲೀಟ್ ಆಗಿದೆ. ಆದ್ರಿಂದ ಯಾರು ಕೂಡ ಒಬ್ರು ಕೂಡ ಈ ಫಾರ್ಮ್ ಫಿಲ್ ಅಪ್ ಮಾಡೋದು ಮಿಸ್ ಆಗಬಾರ್ದು. ನಮ್ಮ ಓಟು ಹೋದ್ರೆ ಅದು ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ. ನಮಗೆ ಮಾತ್ರ ತೊಂದರೆ ಆಗೋದಲ್ಲ, ನಮ್ಮ ಮಕ್ಕಳಿಗೂ ತೊಂದರೆ ಆಗುತ್ತೆ. ಮತ್ತೆ ಇದನ್ನು ನಾಗರಿಕತೆಗೆ, ಸಿಟಿಸನ್ಶಿಪ್ಗೂ ಲಿಂಕ್ ಮಾಡುವ ಸಾಧ್ಯತೆಗಳಿದೆ. ಈಗಿರುವ ಸರ್ಕಾರ ಯಾವಾಗ ಏನು ಹೇಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಇದು ಎನ್ಯುಮರೇಷನ್ ಫಾರ್ಮ್. ಇದರಲ್ಲಿ ಕೆಲವರಿಗೆ ಕೊಟ್ಟಿದ್ದೇನೆ, ಸಲಾಂ ಎಲ್ರಿಗೂ ಕೊಡಿ. ಇದು ನಾನು ಈಗ ಹೇಳ್ತೇನೆ, ಇದು ಹೇಗೆ ಫಿಲ್ ಮಾಡೋದು ಅಂತ. ಇದು ಆಕ್ಚುಲಿ ಅವರು ಹೇಳಿಕೊಡ್ತಾರೆ, ಮನೆಗೆ ಬಂದಾಗ ಹೇಳಿಕೊಡ್ತಾರೆ ಹೇಗೆ ಫಿಲ್ ಮಾಡೋದು ಅಂತ. ಒಬ್ಬರಿಗೆ ಹೇಳಿಕೊಡ್ತಾರೆ, ಹೇಳಿಕೊಟ್ಟು ರಿಟರ್ನ್ ಹೋಗ್ತಾರೆ. ನಾವು ಇನ್ನೊಮ್ಮೆ ಬರುವಾಗ ಕೊಟ್ಟರೆ ಸಾಕಾಗ್ತದೆ, ಇಲ್ಲಾಂದ್ರೆ ಆಗ್ಲೇ ಕೊಡ್ಬೋದು, ಫಿಲ್ ಮಾಡಿ ಕೊಡ್ಬೋದು. 2 ಕಾಪಿ ಇರ್ತದೆ. ಮೇಲೆ ನೋಡಿ, ಮೇಲಿದ್ದು ಒಂದು ಬಾಕ್ಸ್ ಇದೆ ಅಲ್ಲ, ಆ ಬಾಕ್ಸ್ ಅಲ್ಲಿ ಈಗ ನನ್ನ ಫಾರ್ಮ್ ಆದ್ರೆ ಅಲ್ಲಿ ನನ್ನ ಹೆಸರು ಇರ್ತದೆ ಫಸ್ಟ್ ಬಾಕ್ಸ್ ಅಲ್ಲಿ. 2ನೇದ್ರಲ್ಲಿ 2025ರ ಲೀಸ್ಟ್ ಅಲ್ಲಿ ಇರುವಂತೆ ನನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಂಟ್ವಾಲ್ ಅಂತ ಇರ್ತದೆ, ನನ್ನ ಬೂತ್ ನಂಬರ್ 147 ಪಾಣೆಮಂಗಳೂರು ಅಂತ ಇರ್ತದೆ. ನಂತರ ನನ್ನ ಆ ಬೂತ್ ಅಲ್ಲಿ ನನ್ನ ಸೀರಿಯಲ್ ನಂಬರ್ ಎಷ್ಟು ಅಂತ ಆ 2ನೇ ಬಾಕ್ಸ್ ಅಲ್ಲಿ ಇರುತ್ತೆ. ಒಂದು QR ಕೋಡ್ ಇರುತ್ತೆ ಪ್ರತಿಯೊಬ್ಬರಿಗೂ. ಒಂದು ಫೋಟೋ ಆಲ್ರೆಡಿ ಇರುತ್ತೆ, ಮುಂಚೆ ನೀವು ಕೊಟ್ಟಂತ ಫೋಟೋ ಇರುತ್ತದೆ. ಇನ್ನು 2 ಫೋಟೋ ನಾವು ಕೊಡ್ಬೇಕಾಗ್ತದೆ. ಆ 2 ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ಫೋಟೋ ಇರುವಂತ ಫೋಟೋ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಹೊಸ ಫೋಟೋ ಕೊಡ್ಬೇಕಾಗಿಲ್ಲ. ಬಟ್ ಅದು ಅವರೇ ಹೇಳ್ತಾರೆ, ಅಂದ್ರೆ ಆ ಇರೋ ಫೋಟೋ ಓಕೆವಾ, ಅದು ಕರೆಕ್ಟ್ ಆಗಿದೆಯಾ ಇಲ್ಲೋ ಅಂತ ಅದೊಂದು ಟಿಕ್ ಮಾರ್ಕ್ ಅವರ ಆ್ಯಪ್ ಅಲ್ಲಿ ಬರ್ತದೆ. ಆದ್ರಿಂದ ಎಲ್ಲರೂ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಅವರು ಬಂದಾಗ ನಾವು ಫೋಟೋ ಹುಡುಕೋದು ಆ ರೀತಿ ನಡೆಯೋದಕ್ಕಿಂತ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಮತ್ತೆ ಈಗ ಕೆಳಗಡೆ ಬಂದ್ರೆ ನೀವು 2 ಬಾಕ್ಸ್ ಇದೆ. ನೆಕ್ಸ್ಟ್ ಹೋಗಿ. ನೆಕ್ಸ್ಟ್ ಅದು ಫಸ್ಟ್ ಇದು ಹೇಳಿದೆ. ಈಗ 2ನೇದು. ಈ 2ನೇದು ಯಾರ್ದು 2002ರಲ್ಲಿ ಲೀಸ್ಟ್ ಅಲ್ಲಿ ಹೆಸರಿದೆ ಅವರೆಲ್ಲರೂ ಈಗ ಫಸ್ಟ್ 2ನೇ ಬಾಕ್ಸ್ ಅನ್ನು ಫಿಲ್ ಮಾಡಬೇಕು. ಈ 2ನೇ ಬಾಕ್ಸ್ ಅಲ್ಲಿ ಇಲ್ಲಿ ಎಲೆಕ್ಟೋರಲ್ ನೇಮ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ನಂದು 2002ರ ಲಿಸ್ಟ್ ಅಲ್ಲಿ ಇಲ್ಲ, ನನ್ನ ತಂದೆದಿದೆ. ನನ್ನ ತಂದೆಯ ಫಾರ್ಮ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ನನ್ನ ತಂದೆ ಹೆಸರು ಇರ್ತದೆ ಮೇಲ್ಗಡೆ 1ನೇ ಲೈನಲ್ಲಿ. ಕೆಳಗಡೆ ನಾನು ಬರೆಯುವಾಗ ಎಲೆಕ್ಟೋರಲ್ ನೇಮ್ ಅಂತ ಇದ್ದ ಜಾಗದಲ್ಲಿ ನನ್ನ ತಂದೆ ಹೆಸರು ಬರಿಬೇಕು, ಅಶ್ರಫ್ ಅಂತ ಬರಿಬೇಕು. ಅಲ್ಲಿ ಎಪಿಕ್ ನಂಬರ್ ಅಂತ ಇದೆ. ನಾ ಸ್ಟಾರ್ಟಿಂಗ್ ಅಲ್ಲಿ ವೋಟರ್ ಐ ಡಿಯಲ್ಲಿ ಎಲ್ಲಿರ್ತದೆ ಅಂತ ತೋರಿಸಿದೆ ಆ ನಂಬರ್ ಇಲ್ಲಿ ಬರಿಬೇಕು. ರಿಲೇಟಿವ್ಸ್ ನೇಮ್ ಬರಿಬೇಕು. ರಿಲೇಟಿವ್ಸ್ ನೇಮ್ ಅಂದ್ರೆ ಆ ವೋಟರ್ ಐ ಡಿಯಲ್ಲಿ ಅವರ ತಂದೆ ಹೆಸರು ಇರ್ತದೆ, ನನ್ನ ಅಜ್ಜನ ಹೆಸರು,
ಅವ್ರದ್ದು ಬರಿಬೇಕು. ನಂತರ ರಿಲೇಶನ್ಶಿಪ್, ಅವರಿಗೆ ಅವ್ರು ಏನಾಗಬೇಕು ಅಂತ ತಂದೆ ಅಂತ ಬರಿಬೇಕು. ಡಿಸ್ಟಿಕ್ ದಕ್ಷಿಣ ಕನ್ನಡ ಜಿಲ್ಲೆ, ಸ್ಟೇಟ್ ಕರ್ನಾಟಕ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಗೆ ಮಂಗಳೂರು ಅಂತ ಬರಿಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಆ ಮಂಗಳೂರಿಗೆ ಒಂದು ನಂಬರ್ ಇರುತ್ತೆ. ಆ ನಂಬರ್ ನಾನು ಮುಂಚೆ ತೋರಿಸಿದೆ, ಆ್ಯಪ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ನಿಮ್ಗೆ ಇದರೊಳಗಡೆ ಬರುತ್ತೆ, ಆ ಪಾರ್ಟ್ ನಂಬರ್ ಅಂತ ಬರುತ್ತೆ. ಮತ್ತೆ ಸೀರಿಯಲ್ ನಂಬರ್ ಕೂಡ ನಿಮ್ದು ಡೌನ್ಲೋಡ್ ಮಾಡಿಕೊಂಡು ನೋಡ್ಲಿಕ್ಕೆ ಆಗ್ತದೆ. ಇವಿಷ್ಟು ಮಾಹಿತಿಗಳನ್ನು ಕರೆಕ್ಟ್ ಆಗಿ ಕೊಡಬೇಕು. ಈ 3 ನಂಬರ್ಸ್ ಇದೆ ಅಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಯಾವುದೇ ಮಿಸ್ಟೇಕ್ ಮಾಡಬಾರ್ದು. ಒಂದೊಂದು ಬೂತಿಗೆ ಒಂದು 4-5 ವಿದ್ಯಾವಂತರು ಸೇರ್ಕೊಂಡು ಒಂದು ಟೀಮ್ ಮಾಡಿದ್ರೆ, ಅವರು ಈ ಕೆಲಸ ಮಾಡಿದ್ರೆ ಆರಾಮಾಗಿ ಎಲ್ಲರದ್ದು ಯಾರದ್ದು ಮಿಸ್ ಆಗದ ಹಾಗೆ ನೋಡ್ಲಿಕ್ಕೆ ಸಾಧ್ಯ ಇದೆ, ಆಗದಂತೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಈ ಮೊಬೈಲ್ ನೋಡುವಂತದ್ದು ಯಾರಾದ್ರೂ ಒಂದು 4-5 ಹುಡುಗರು ಸೇರ್ಕೊಂಡು ಒಂದು ಬೂತಿಗೆ ಒಂದು 4-5 ಜನರನ್ನು ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಏನೇನೋ ವ್ಯವಸ್ಥೆಗಳು ಬೇಕು, ಒಂದು 20 ದಿವಸ ಕೆಲಸ ಮಾಡಲಿಕ್ಕೆ, ಅದನ್ನ ಆ ಜಮಾತ್ ಕಡೆಯಿಂದ ಮಾಡಿದ್ರೆ ಆ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾರೆ. ಎಲ್ಲರೂ ತಲೆಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಇದು ಮುಗ್ದ ನಂತರ ಕೂಡ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಬೇಕಾದ್ರೆ ಸ್ಪೆಷಲ್ ಆಗಿ ಕರೆಕ್ಟ್ ಆಗಿ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಎಲ್ಲವನ್ನು ಹೇಳಿಕೊಡ್ತೇನೆ. ಆ ನಂತರ ನೀವು ಆ ರೀತಿಯಲ್ಲೇ ಕೆಲಸ ಮಾಡ್ಬೋದು. ಅದು ಒಂದು ಅವರು ಬರುವಂತ ಸಮಯದಲ್ಲಿ. ಯಾಕೆ ಇದನ್ನು ನಾವು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂಚೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೇ ಸ್ವತಃ ಅದರ ಜವಾಬ್ದಾರಿ, ಅದು ಅದರ ಕರ್ತವ್ಯ. ಎಲ್ಲರನ್ನೂ ಲಿಸ್ಟ್ ಅಲ್ಲಿ ಇರುವಾಗೆ ನೋಡೋದು ಅದರ ಕರ್ತವ್ಯ. ಅದಕ್ಕೆ ಆ ಕಮಿಷನ್ ಇರುವುದೇ ಅದಕ್ಕಾಗಿ. ಆದ್ರೆ ಈ ಸರ್ಕಾರ ಏನು ಮಾಡಿದೆ, ಉದ್ದೇಶಪೂರ್ವಕವಾಗಿ ಯಾರದೋ ಮತಗಳನ್ನು ಮತದಾರ ಪಟ್ಟಿಯಲ್ಲಿ ಪ್ರತಿಯೊಬ್ಬರು ಅವರವರೇ ಜವಾಬ್ದಾರಿ ತಕೊಂಡು ಇರುವಂತೆ ನೋಡ್ಬೇಕು ಅನ್ನುವ ಜನರ ತಲೆಗೆ ಹಾಕಿಬಿಟ್ಟಿದೆ. ಆದ್ರಿಂದ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ BLOಗಳಿಗೆ ಕೆಲವು ಬಹಳ ಒತ್ತಡ ಇರ್ತದೆ, ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಡೆಡ್ ಲೈನ್ ಇದೆ, ಜುಲೈ 30ರ ಒಳಗಡೆ ಎಲ್ಲ ಮುಗಿಸ್ಬೇಕು. ಅಂದ್ರೆ ಒಂದು ಬೂತ್ ಅಂದ್ರೆ 1200 ಜನ ಇರ್ತಾರೆ, ಅವ್ರದ್ದು ಎಲ್ಲರದ್ದು 2002ರಲ್ಲಿ ಹುಡುಕ್ಬೇಕು, ನಂತರ 25ರಲ್ಲಿ ಹುಡುಕ್ಬೇಕು, ಮ್ಯಾಚ್ ಮಾಡಬೇಕು. ಇದೆಲ್ಲ ಮಾಡ್ಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಆ ಸಂದರ್ಭಗಳಲ್ಲಿ ನಾವು ಹೆಲ್ಪ್ ಮಾಡಿದ್ರೆ ಅಥವಾ ನಮ್ಮದನ್ನು ನಾವೇ ಕರೆಕ್ಟ್ ಆಗಿ ಫಿಲ್ ಮಾಡಿ ಕೊಟ್ರೆ ಯಾವ ತೊಂದರೆ ನಂತರ ಯಾವ ಪ್ರಾಬ್ಲಮ್ ಬರುವ ಸಮಸ್ಯೆ ಇರುವುದಿಲ್ಲ. ಕೋರ್ಟಿಗೆ ಹೋಗುವುದು, ನಂತರ ಸುಪ್ರೀಂ ಕೋರ್ಟಿಗೆ ಹೋಗುವುದು. ಈಗ ವೆಸ್ಟ್ ಬೆಂಗಾಲಲ್ಲೇ ಅದೇ ನಡೀತಾ ಇದೆ. ಯಾರ ಹೆಸರಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇದ್ದಾರೆ. ಈ ರೀತಿದು ಸಮಸ್ಯೆಗಳು ಬರದೇ ಇರಲಿಕ್ಕೆ ನಾವು ಇದನ್ನು ಕರೆಕ್ಟ್ ಆಗಿ ಫಿಲ್ ಮಾಡಿ ಕೊಟ್ರೆ ಯಾವ ಸಮಸ್ಯೆಯೂ ಆಗುದಿಲ್ಲ. ನೆಕ್ಸ್ಟ್ ಈ ಕಡೆ ಈಗ ಯಾರು ಸೆಕೆಂಡ್ ಆ ಕಾಲಮ್ ಫಿಲ್ ಮಾಡಿದ್ರು, ಈ ಕಡೆ ಅವರು ಫಿಲ್ ಮಾಡ್ಲಿಕ್ಕಿಲ್ಲ, ಬ್ಲ್ಯಾಂಕ್ ಬಿಡಬೇಕು. ಇನ್ ಕೇಸ್ ಈಗ ನಂದು 2002ರ ಪಟ್ಟಿಯಲ್ಲಿ ಹೆಸರಿಲ್ಲ, ನಾನೇನ್ ಮಾಡ್ಬೇಕು, ಈ 3 ಅಂತ ಬರ್ದಿದೆಲ್ಲ ಆ ಜಾಗದಲ್ಲಿ ನನ್ನ ಹೆಸರು ಬರಿಬೇಕು, ಆ ಜಾಗದಲ್ಲಿ ಬರಿಬೇಕು. ಬಟ್ ಬರೆಯುವಾಗ ಆ ನೇಮ್ ಅಂತಿದೆ ಅಲ್ಲ, ಅಲ್ಲಿ ನನ್ನ ಹೆಸರು ಬರಿಬಾರ್ದು. ಯಾಕಂದ್ರೆ ನಾನು ಲಿಂಕ್ ಮಾಡೋದು ನನ್ನ ತಂದೆಗೆ, ನನ್ನ ತಂದೆದ್ದು ಮಾತ್ರ 2002ರಲ್ಲಿ ಇದೆ, ನನ್ನದಿಲ್ಲ. ನನ್ನದು ಇದ್ದಿದ್ರೆ ಅಂದ್ರೆ ಈ 2 ಮತ್ತು 3 ಬಾಕ್ಸ್ ಉಂಟಲ್ಲ, ಇದು ಇರುವುದು 2002 ಡೀಟೇಲ್ಸ್ ತುಂಬಲಿಕ್ಕೆ ಮಾತ್ರ. ಸೊ ನನ್ನದು 2002ರಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ನಾನು ಈ ಕಡೆ ಬರಿತಾ ಇದ್ದೇನೆ. ಆದ್ರೆ ಈ ಕಡೆ ಕೂಡ ಬರೆಯುವಾಗ ನನ್ನ ತಂದೆದಕ್ಕೆ ಲಿಂಕ್ ಮಾಡಿ ಬರೀತಾರೆ, ತಂದೆ ಡೀಟೇಲ್ಸ್ ಅನ್ನು ಬರಿಬೇಕು. ಅಲ್ಲಿ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನನ್ನ ತಂದೆ ಹೆಸರು ಬರಿಬೇಕು. ರೈಟ್ ಸೈಡ್ ಅಲ್ಲಿ ಎಪಿಕ್ ನಂಬರ್, ಅವರ ಎಪಿಕ್ ನಂಬರ್ ಬರಿಬೇಕು. ಅವರ ರಿಲೇಟಿವ್ಸ್ ನೇಮ್, ಅವರ ಕಾರ್ಡ್ ಅಲ್ಲಿ ಯಾರ ಹೆಸರಿದೆ ಅವರ ಹೆಸರು ಬರಿಬೇಕು. ರಿಲೇಶನ್ಶಿಪ್ ಅವರಿಗೆ ಏನು ರಿಲೇಷನ್ ತಂದೆ ಅಂತ ಬರಿಬೇಕು. ನಂತರ ಡಿಸ್ಟಿಕ್ ಬರಿಬೇಕು, ಸ್ಟೇಟ್ ಬರಿಬೇಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ನಂದು ಬಂಟ್ವಾಳದ್ದು ಎಷ್ಟು 139 ಅಂತ ಬರಿಬೇಕು. ಅದು ಹುಡುಕಿ 2002ರಲ್ಲಿ ಹೇಗೆ ಇದೆ ಅದೇ ರೀತಿ ಬರಿಬೇಕು. ನಂತರ ನೆಕ್ಸ್ಟ್ ಈ ಕೆಳಗಡೆ ಇರುವ ಬಾಕ್ಸ್ ಎಲ್ಲರೂ ಬರಿಬೇಕು, ಇದು ಎಲ್ಲರೂ ಫಿಲ್ ಮಾಡಬೇಕು. ಸ್ವಲ್ಪ ಹಿಂದ್ಗಡೆ ಹೋಗಿ. ಈ ಮೂರನೇ ಕಾಲಮ್ ಫಿಲ್ ಮಾಡಿದವರು 2ನೇ ಕಾಲಮ್ ಫಿಲ್ ಮಾಡ್ಲಿಕ್ಕಿಲ್ಲ. 2ನೇ ಕಾಲಮ್ ಫಿಲ್ ಮಾಡಿದವರು ಇದನ್ನು ಬ್ಲಾಕ್ ಬಿಡಬೇಕು. ಯಾವ್ದಾದ್ರು ಒಂದು ಮಾತ್ರ ಫಿಲ್ ಮಾಡ್ಲಿಕ್ಕೆ ಇರ್ತದೆ. ನೆಕ್ಸ್ಟ್ ಕೆಳಗಡೆದ್ದು ಎಲ್ಲರೂ ಫಿಲ್ ಮಾಡ್ಬೇಕು. ಇದರಲ್ಲಿ ಜನರಲ್ ಆಗಿ ಇರ್ತದೆ, ಡೇಟ್ ಆಫ್ ಬರ್ತ್ ಬರಿಬೇಕು, ಆಧಾರ್ ನಂಬರ್ ಬರಿಬೇಕು, ಮೊಬೈಲ್ ನಂಬರ್ ಬರಿಬೇಕು. ಮೊಬೈಲ್ ನಂಬರ್ ಯಾಕಂತ ಹೇಳಿದ್ರೆ ಮೆಸೇಜ್ ಬಂದಾಗ ನಿಮಗೆ ನೋಟಿಸ್ ಒಂದು ವೇಳೆ ಇಶ್ಯೂ ಮಾಡಿದ್ರೆ ಅದಕ್ಕೆ ಮೊಬೈಲ್ಗೂ ಮೆಸೇಜ್ ಬರುತ್ತೆ, ಅದರಿಂದ ಅದನ್ನು ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಲಾಸ್ಟಿಗೆ ಕೇಳಿ, ಎಲ್ಲ ಕ್ಲಾರಿಫೈ ಮಾಡ್ಬೋದು. ನಂತರ ತಂದೆ ಹೆಸರು, ತಂದೆ ಎಪಿಕ್ ನಂಬರ್, ವೋಟರ್ ಐಡಿಯಲ್ಲಿ ಇರುವಂತ ನಂಬರ್, ಬಟ್ ಅದು ಆಪ್ಷನಲ್, ನಿಮ್ಗೆ ಇದ್ರೆ ಬರಿಬೋದು, ಇಲ್ಲ ಅಂದ್ರೆ ಬರಿಲೇಬೇಕು, ಕಂಪಲ್ಸರಿ ಏನಿಲ್ಲ. ನಂತರ ತಾಯಿ ಹೆಸರು ಬರಿಬೇಕು, ತಾಯಿ ಎಪಿಕ್ ನಂಬರ್, ಸ್ಪೌಸ್ ಗಂಡ ಅಥವಾ ಹೆಂಡತಿ ಅವರ ಹೆಸರು ಬರಿಬೇಕು, ಅವರ ಎಪಿಕ್ ನಂಬರ್ ಕೂಡ ಬರಿಬೇಕು. ನಂತರ ಕೆಳಗಡೆ ನೆಕ್ಸ್ಟ್ ಒಂದು ಫೋಟೋ, ಕಲರ್ ಫೋಟೋ ಕೊಡಬೇಕು. ನೆಕ್ಸ್ಟ್
ಇದು ನೋಡಿ, ಇದು ಅವ್ರದ್ದು ಫಿಲ್ ಮಾಡಿದ್ದಾರೆ. ಒಂದು ಒಂದು ಎಕ್ಸಾಂಪಲ್ ಉದಾಹರಣೆಗೆ ಅವ್ರ ಹೆಸರು ಬರೆದಿದ್ದಾರೆ, ಅವರ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಶಿವಾಜಿನಗರ ಅಂತ ಬರೆದಿದ್ದಾರೆ, ಪಾರ್ಟ್ ನಂಬರ್ ಬರೆದಿದ್ದಾರೆ, ಸೀರಿಯಲ್ ನಂಬರ್ ಬರೆದಿದ್ದಾರೆ, ಅವರ ಫೋಟೋ ಹಾಕಿದ್ದಾರೆ. ನೆಕ್ಸ್ಟ್ 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 ನೆಕ್ಸ್ಟ್. ಇಲ್ಲಿ ಅವ್ರದ್ದು ಹೆಸರು 2002 ಲಿಸ್ಟಲ್ಲಿ ಇತ್ತು, ಅದಕ್ಕಾಗಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಅವರು ಡೀಟೇಲ್ ಬರೆದಿದ್ದಾರೆ, ರೈಟ್ ಸೈಡ್ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್, ಒಂದು ವೇಳೆ 2002ರಲ್ಲಿ ಅವರ ಹೆಸರು ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 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 ನೆಕ್ಸ್ಟ್. ಈ ಕಡೆ ಬರಿಬೇಕು, ಲೆಫ್ಟ್ ಸೈಡ್ ಖಾಲಿ ಬಿಡಬೇಕು, ಈ ಕಡೆ ಎಲ್ಲ ಡೀಟೇಲ್ಸ್ಗಳನ್ನು ಬರಿಬೇಕು. 2002ರ ಲೀಸ್ಟಲ್ಲಿ ಇರುವ ಹಾಗೆ ಬರಿಬೇಕು. ನೆಕ್ಸ್ಟ್, ಈಗ ಅದೇ ರೀತಿ ಬರೆದಿದ್ದಾರೆ ನೋಡಿ. ನೆಕ್ಸ್ಟ್ 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 ನೆಕ್ಸ್ಟ್. ಇದು ಮುಂಚೆದು ಬ್ಯಾಕ್. ಇಲ್ಲಿ ನೋಡಿ, ಈಗ ಇಲ್ಲಿ ಡೇಟ್ ಆಫ್ ಬರ್ತ್ ಬರೆದಿದ್ದಾರೆ, ಆಧಾರ್ ನಂಬರ್ ಬರೆದಿದ್ದಾರೆ, ಮೊಬೈಲ್ ನಂಬರ್ ಬರೆದಿದ್ದಾರೆ, ತಂದೆ ಹೆಸರು, ಎಪಿಕ್ ನಂಬರ್ ನಿಮಗೆ ಸಿಕ್ಕಿದ್ರೆ ಮಾತ್ರ ಬರಿಬೋದು, ಬರಿಲೇಬೇಕು ಅಂತಿಲ್ಲ. ತಾಯಿ ಹೆಸರು ಬರಿಬೇಕು, ನಂತರ ಗಂಡ ಹೆಸರು. ನೆಕ್ಸ್ಟ್, ಇದರಲ್ಲಿ ಏನಂತ ಹೇಳಿದ್ರೆ ಹಿಂದೆ ನೆಕ್ಸ್ಟ್ 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 ನೆಕ್ಸ್ಟ್. ಬ್ಯಾಕ್ ಅಲ್ಲ, ಫ್ರಂಟ್. ಹಾಂ, ಬ್ಯಾಕ್. ಇದೇನಂತ ಹೇಳಿದ್ರೆ ಇಲ್ಲಿ ಸೈನ್ ಹಾಕ್ಲಿಕ್ಕೆ ಇರುತ್ತೆ. ಇದು ಲಾಸ್ಟ್ ಎನ್ಯುಮರೇಷನ್ ಫಾರ್ಮ್ ಲಾಸ್ಟ್. ಇದು ನಾನು ಕೊಟ್ಟಂತ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿದೆ, ಯಾವುದೇ ರಾಂಗ್ ಆಗಿ ಯಾವ ಮಾಹಿತಿಯು ಬರೀಲಿಲ್ಲ ಅಂತ ಹೇಳಿ ಒಪ್ಪಿಗೆ ಇದು ಮಾಡಿ ಸೈನ್ ಹಾಕುವಂಥದ್ದು. ಮೇಲೆ ನಾವು ಸೈನ್ ಹಾಕಬೇಕು, ಕೆಳಗಡೆ ಯಾರು ನಿಮಗೆ ಫಾರ್ಮ್ ತಂದು ಕೊಡ್ತಾರೆ ಅವರು ಸೈನ್ ಹಾಕ್ತಾರೆ. ಒಂದು ಕಾಪಿ ಅವರು ಇಟ್ಕೊಳ್ತಾರೆ, ಒಂದು ಕಾಪಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್, ಇನ್ನು ನಾವು ಹೇಗೆ ಇದು ಅದೇ 2002ರಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ, ಅದು ವೆಬ್ಸೈಟ್ಗೆ ಹೋದ್ರೆ ಈ ರೀತಿ ತೋರಿಸ್ತದೆ ನಿಮಗೆ, ಯಾವುದು ಕಾನ್ಸ್ಟಿಟ್ಯೂನ್ಸಿ ಸೆಲೆಕ್ಟ್ ಮಾಡಿ ಅಂತ ತೋರಿಸ್ತದೆ. ಅವರು ಅದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ಶಿವಾಜಿನಗರ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಇದು ವೆಬ್ಸೈಟ್ 2 ವೆಬ್ಸೈಟ್ ಇದೆ. ಒಂದು ECI.gov.in ಅಂತ ಹೇಳಿ ಒಂದು ವೆಬ್ಸೈಟ್. ಈ ವೆಬ್ಸೈಟ್ಗೆ ಹೋದ್ರೆ ನೀವು ವೋಟರ್ಸ್ ಸಿಟಿಸನ್ ಆ್ಯಪ್ ಅಂತ ಅನ್ನುವಂಥ ಒಂದು ವೆಬ್ಸೈಟ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ 2025ರ ಡೀಟೇಲ್ಸ್ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದು ವೆಬ್ಸೈಟ್ ಇದೆ CEO ಕರ್ನಾಟಕ ಅಂತ, ಅಲ್ಲಿ ಹೋದ್ರೆ ನಿಮಗೆ 2002ರ ಡೀಟೇಲ್ಸ್, 2002ರಲ್ಲಿ ಹೇಗೆ ಹೆಸರಿತ್ತು, ಕಾನ್ಸ್ಟಿಟ್ಯೂನ್ಸಿ ನಂಬರ್ ಇತ್ತು, ಪಾರ್ಟ್ ನಂಬರ್ ಯಾವುದು ಹುಡುಕ್ಲಿಕ್ಕೆ ಅಲ್ಲಿ ಹೋದ್ರೆ ನಿಮಗೆ ಆಗ್ತದೆ. ಈ 2 ವೆಬ್ಸೈಟ್ ಅನ್ನು ನೋಟ್ ಮಾಡಿ ಇಟ್ಕೊಳ್ಬೋದು. CEO ಕರ್ನಾಟಕ, ಇನ್ನೊಂದು ECI.government.in. ನೆಕ್ಸ್ಟ್, ಅದರ ನಂತರ ಆ ವೆಬ್ಸೈಟ್ ಅಲ್ಲಿ ಹೇಗೆ ಹುಡುಕ್ಬೇಕು ಅಂತ, ಪಾರ್ಟ್ ನಂಬರ್ ಹೇಗೆ ಹುಡುಕೋದು ಅಂತ, ಅದು ಫಸ್ಟಿಗೆ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿ ಶಿವಾಜಿನಗರ ಅಂತ ಹಾಕಿದ್ರು. ನೆಕ್ಸ್ಟ್, ಅದರ ಒಳಗಡೆ ನೆಕ್ಸ್ಟ್ 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 ಓಕೆ ಅದು ಆ ರೀತಿ ಇರ್ತದೆ. ನಾನು ಇದು ವೆಬ್ಸೈಟ್ ಹೆಸರು ಹೇಳಿದಲ್ಲ, CEO ಕರ್ನಾಟಕ ಅಂತ. ಈ ರೀತಿ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ CEO.karnataka.government.in ಅಂತ ಅಥವಾ CEO ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಅಲ್ಲಿ ಏನಾಗ್ತದೆ, ಮೊಬೈಲ್ ಅಲ್ಲಿ ಒಂದು ಸ್ವಲ್ಪ ಬೇರೆ ರೀತಿ ಕಾಣಿಸ್ಕೊಳ್ತದೆ ಡಾಟ್ ಆಗಿ, ಸಿಸ್ಟಮ್ ಅಲ್ಲಿ ಆದ್ರೆ ಈ ರೀತಿಯೇ ಕಾಣಿಸ್ಕೊಳ್ತದೆ. ಇಲ್ಲಿ ಎಲೆಕ್ಟೋರಲ್ ರೋಲ್ 2002 ಅಂತ ಇದೆ ಒಂದು ಲಿಂಕ್. ಆ ಲಿಂಕ್ ನೀವು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ನೋಡಿ ಹೈಲೈಟ್ ಮಾಡಿದಲ್ಲ, ವ್ಯೂ ಡೌನ್ಲೋಡ್ 2002 ಎಲೆಕ್ಟೋರಲ್ ರೋಲ್, ಮತ್ತೆ ಇನ್ನೊಂದು ಆಪ್ಷನ್ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ರೋಲ್. ವ್ಯೂ ಡೌನ್ಲೋಡ್ 2002 ಎಲೆಕ್ಟೋರಲ್ ರೋಲ್ ಅನ್ನುವಂಥದ್ದನ್ನು ನೀವು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಅಲ್ಲಿ ನಾವು ಏನೇನು ಡೀಟೇಲ್ಸ್ ಕೊಡಬೇಕು, ಇದು ಏನಂತ ಹೇಳಿದ್ರೆ 2002ರಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಬೂತ್ ನಂಬರ್ ಗೊತ್ತಿಲ್ಲ ಅಥವಾ ನಮ್ಮ ಸೀರಿಯಲ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಫೈಂಡ್ ಔಟ್ ಮಾಡುವಂತ ವಿಧಾನ. ಇಲ್ಲಿ ಏನಂತ ಹೇಳಿದ್ರೆ ಆ ಲಿಂಕ್ಗೆ ಹೋದಾಗ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ, ನಮ್ದು ಇದು ಬೆಂಗಳೂರು ಇದ್ದವರು BBMP ಅಂತ ಹಾಕಿದ್ದಾರೆ, ನಮ್ದು ದಕ್ಷಿಣ ಕನ್ನಡ ಅಂತ ಹಾಕ್ಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರು ಬಸವನಗುಡಿ ಅಂತ ಹಾಕಿದ್ದಾರೆ ಬೆಂಗಳೂರಿದ್ದು, ನಮ್ದು ಇಲ್ಲಿ ಮಂಗಳೂರು ಅಂತ ಹಾಕ್ಬೇಕು. ಎಂಟರ್ ಡೀಟೇಲ್ಸ್. ಇಲ್ಲಿ ಏನಂತ ಹೇಳಿದ್ರೆ ಡೈರೆಕ್ಟ್ ಹೆಸರು ಹಾಕಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅವ್ರದ್ದು ಬೂತ್ ನಂಬರ್ ಗೊತ್ತಿಲ್ಲ, ಒಬ್ರು ವೋಟರ್ ಇದ್ದಾರೆ, ಅವ್ರದ್ದು ಬೂತ್ ನಂಬರ್ ಗೊತ್ತಿಲ್ಲ, ಸೀರಿಯಲ್ ನಂಬರ್ ಗೊತ್ತಿಲ್ಲ, 2002ರಲ್ಲಿ ಎಲ್ಲಿ ವೋಟ್ ಹಾಕಿದ್ದಾರೆ ಗೊತ್ತಿಲ್ಲ, ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಅಂತ ಗೊತ್ತಿಲ್ಲ. ಆ ಸಂದರ್ಭಗಳಲ್ಲಿ ಅವರ ಹೆಸರು ಏನಿದೆ ಆ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಎಂಟರ್ ಡೀಟೇಲ್ಸ್ ರಾಫಿ ಅಂತ ಇದೆ, ಸರ್ಚ್ ಅಂತ ಕೊಟ್ರೆ ಸರ್ಚ್ ಕೊಟ್ಟು ನೆಕ್ಸ್ಟ್ ಈ ರೀತಿ ಇದು ಓಪನ್ ಆಗುತ್ತೆ. ಇಷ್ಟು ಅಂದ್ರೆ ಉಳ್ಳಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲ
ಮಂಗಳೂರು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ರಾಫಿ ಎನ್ನುವ ಹೆಸರು ಎಷ್ಟು ಜನರದ್ದಿದೆ ಅವರೆಲ್ಲರದ್ದು ತೋರಿಸ್ತದೆ ಇಲ್ಲಿ. ಅಲ್ಲಿ ತಂದೆ ಹೆಸರು ಕೂಡ ಇರ್ತದೆ. ಆ ರಾಫಿಯಲ್ಲಿ ನಮಗೆ ನೋಡುವಾಗ ಗೊತ್ತಾಗ್ತದೆ ನಮ್ಮದು ಯಾವುದು ಅಂತ ಅದು ನೋಡುವಾಗ ಗೊತ್ತಾಗ್ತದೆ. ತಂದೆ ಹೆಸರು ನೋಡುವಾಗೆಲ್ಲ ಗೊತ್ತಾಗ್ತದೆ. ಈ ರೀತಿ ನಾವು ನಮ್ಮ ಹೆಸರು ಫೈಂಡ್ ಔಟ್. ಇಲ್ಲಿ ನಾವು ಏನನ್ನು ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದ್ರೆ ಸೀರಿಯಲ್ ನಂಬರ್ ಇದೆ ನೋಡಿ, 1 2 3 4 5ನೇ ಕಾಲಮ್, 4ನೇ ಕಾಲಮ್ ಅಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ. ಇದರಲ್ಲಿ ನಾವು ಈ ರೀತಿ ನಾವು ನಮ್ಮ ಸೀರಿಯಲ್ ನಂಬರ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಗೊತ್ತಾಗದ್ರೆ ಲಾಸ್ಟ್ಗೆ ಎಂಡ್ಗೆ ಬೇಕಾದ್ರೆ ಪುನಃ ಹೇಳಿಕೊಡ್ತೇನೆ ನಾನು ಲಾಸ್ಟ್ಗೆ. ನೆಕ್ಸ್ಟ್ ಈ ರೀತಿ ನೋಡಿ ಇಲ್ಲಿ ಹಾಕಿ. ಇನ್ನೊಂದೇನಂತ ಹೇಳಿದ್ರೆ ಸ್ವಲ್ಪ ಬ್ಯಾಕ್ ಹೋಗಿ, ಇನ್ನು ಬ್ಯಾಕ್ ಸೈಡ್ ಈಗ ಈಗ ಫ್ರಂಟ್. ಈ ಎರಡು ಆಪ್ಷನ್ ಇದೆ ನೋಡಿ. ಒಂದು ವ್ಯೂ ಡೌನ್ಲೋಡ್ ಎಲೆಕ್ಟೋರಲ್ ಫುಲ್ ವೋಟರ್ ಲಿಸ್ಟ್ ಅನ್ನೇ ಡೌನ್ಲೋಡ್ ಮಾಡುವಂತದ್ದು. ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನಮ್ಗೆ ಬೂತ್ ನಂಬರ್ ಗೊತ್ತಿದ್ರೆ, ಸ್ಕೂಲ್ ನಂಬರ್ ಗೊತ್ತಿದೆ, ಬೂತ್ ನಂಬರ್ ಆ ಸ್ಕೂಲ್ ಇದ್ದು ನಂಬರ್ ಗೊತ್ತಿದೆ, ಪಾರ್ಟ್ ನಂಬರ್ ಗೊತ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಮೂಲಕ ಫುಲ್ ಲೀಸ್ಟ್ ಡೌನ್ಲೋಡ್ ಮಾಡಿ ಅದರಲ್ಲಿ ಸ್ಕ್ರೋಲ್ ಮಾಡಿ ನಾವು ನೋಡ್ಬೋದು. ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಇದ್ರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ಬೇಕು. ಸೆಕೆಂಡ್ ಆಪ್ಷನ್ ಅಲ್ಲಿ ಈ ರೀತಿ ತೋರಿಸ್ತದೆ ನಿಮ್ಗೆ, ಡಿಸ್ಟ್ರಿಕ್ಟ್ ತೋರಿಸ್ತದೆ, ಮತ್ತೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ತೋರಿಸ್ತದೆ. ನಂತರ ಅಲ್ಲಿ ನಮ್ಮ ಹೆಸರು ಡೈರೆಕ್ಟ್ ಹೆಸರು ಹಾಕಿ ಹುಡುಕುವಂಥದ್ದು. ಆಗ ನಮ್ಮ ಹೆಸರಲ್ಲಿ ನಿಸಾರ್ ಅಂತ ಇದ್ರೆ ಸರ್ಚ್ ಕೊಟ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ನಿಸಾರ್ಗಳಿದ್ದಾರೆ ಎಲ್ಲ ನಿಸಾರ್ಗಳ ಹೆಸರು ತೋರಿಸ್ತದೆ. ಅದು ನನ್ನ ತಂದೆ ಹೆಸರು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಇನ್ನು ಅದೇ ರೀತಿ ಫೈಂಡ್ ಔಟ್ ಮಾಡುವಾಗ ಸಿಕ್ಕಿಲ್ಲ ಅಂದ್ರೆ ಕೆಲವೊಮ್ಮೆ ಸಿಗುದಿಲ್ಲ, ಅದು ನಿಮ್ಮ ಹತ್ತಿರದ ಮನೆಯವರ ಹೆಸರು ಹಾಕಿ ಸರ್ಚ್ ಮಾಡ್ಬೋದು, ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಇದು ಹೆಸರು ಹಾಕಿ ಸರ್ಚ್ ಮಾಡ್ಬೋದು. ಅಂದ್ರೆ ಅದು ಒಂದು ಮನೆಯವರದ್ದು ಒಟ್ಟಿಗೆ ಇರ್ತದೆ, ಅವರದ್ದು ಸರ್ಚ್ ಮಾಡುವಾಗ ಹತ್ರ ನಿಮ್ದು ಹುಡುಕ್ಬೋದು. ಅದೇ ರೀತಿ ನಿಮ್ಮ ಹಾಗೂ ಸಿಗದಿದ್ರೆ ನೇಬರ್ಸ್ ಯಾರಾದ್ರೂ ಇದ್ರೆ ನೆರೆಕರೆಯವರ ಹೆಸರು ಹಾಕಿದ್ರೆ ಆ ಮೂಲಕ ಕೂಡ ಸರ್ಚ್ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ನೋಡಿ, ಡೌನ್ಲೋಡ್ ಮಾಡ್ತೇವಲ್ಲ ನಾವು, ಆಗ ಈ ವೋಟರ್ ಲಿಸ್ಟ್ ಫುಲ್ ಆಗಿ ಡೌನ್ಲೋಡ್ ಈ ರೀತಿ ಬರ್ತದೆ. ಯಾವ ರೀತಿ ಇರ್ತದೆ ಅಂತ ನಿಮ್ಗೆ ಒಂದು ಗೊತ್ತಾಗ್ಲಿಕ್ಕೆ ಹಾಕಿದ್ದು. ಇಲ್ಲಿ ನೋಡಿ, ಆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಭಾಗ ಸಂಖ್ಯೆ ಇರ್ತದೆ ಅಲ್ಲಿ, ಮತ್ತೆ ಯಾವ ಕಾನ್ಸ್ಟಿಟ್ಯೂಯನ್ಸಿ ಇರ್ತದೆ ಅಲ್ಲಿ ನೋಡಿ. ಬಸವನಗುಡಿ ಅಂತ ಇದೆ, ಇದು ಬೆಂಗಳೂರು, ಇದು 82, ಆ ಕಾನ್ಸ್ಟಿಟ್ಯೂಯನ್ಸಿ ನಂಬರ್ 82, ಭಾಗ ಸಂಖ್ಯೆ 1. ನಂತರ ಇಲ್ಲಿ ಅಲ್ಲಿದ್ದು ಯಾವ ಬೂತ್ ಇದ್ದು ಅಂತೆಲ್ಲ ಡೀಟೇಲ್ ಇರುತ್ತೆ. ನಂತರ ನೆಕ್ಸ್ಟ್ ನೋಡಿ, ಈ ರೀತಿ ಇರ್ತದೆ ಲೀಸ್ಟ್. ಆ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಎಲ್ಲಿದೆ ನೋಡ್ಬೇಕು. ಆ ಫಸ್ಟಿಗೆ ಇರುವಂತದ್ದು ಸೀರಿಯಲ್ ನಂಬರ್. ಈಗ ರಮೇಶ ಅನ್ನುವರದ್ದು ಸೀರಿಯಲ್ ನಂಬರ್ 11, ಆ 11 ಅಂತ ನೋಡಿಕೊಂಡು ಈ ಫಾರ್ಮ್ ಅಲ್ಲಿ ನಾವು ಫಿಲ್ ಮಾಡಬಹುದು. ಈ ರೀತಿ ನಾವು ಹುಡುಕಬಹುದು. ಪಾರ್ಟ್ ನಂಬರ್ ಮೇಲೆ ಇದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಅಲ್ಲಿದೆ. ನೆಕ್ಸ್ಟ್ ಮತ್ತೆ ಮ್ಯಾಪಿಂಗ್ ಕೂಡ ನಾವು ಆನ್ಲೈನ್ ಅಲ್ಲೇ ಮಾಡಬಹುದು. ಅದು ಈಗ ಸ್ಟಾರ್ಟ್ ಆಗಿಲ್ಲ, ಅದು ಮ್ಯಾಪಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ಆನ್ಲೈನ್ ಅಲ್ಲಿ ಕೂಡ ಅದು ಎನೇಬಲ್ ಆಗ್ತದೆ. ನೆಕ್ಸ್ಟ್ ಇದು ಫಿಲ್ ಮಾಡುವಂಥದ್ದೆಲ್ಲ ಹೇಳಿ ಆಯ್ತು. ನೆಕ್ಸ್ಟ್ ಇನ್ನು ಯಾವ ರೀಸನ್ಗೆಲ್ಲ ನಮ್ಮ ವೋಟ್ ಡಿಲೀಟ್ ಆಗ್ತದೆ ಅಂತ SIR ಪ್ರೋಸೆಸ್ ಅಲ್ಲಿ ಕೆಲವರದ್ದು ವೋಟು ಎಲ್ಲ ಈಗ ನಾವು ಬೇರೆ ಬೇರೆ ಸ್ಟೇಟ್ ಅಲ್ಲಿ ನೋಡಿದ್ರೆ ಬಿಹಾರದಲ್ಲಿ 63 ಲಕ್ಷ, ವೆಸ್ಟ್ ಬೆಂಗಾಲ್ ಅಲ್ಲಿ 91 lakhs, ಇದು ಇಷ್ಟೆಲ್ಲ ಡಿಲೀಟ್ ಆಗುವ ಕಾರಣ ಏನು ಅಂತ ಈ 4 ರೀಸನ್ಗೆ ಡಿಲೀಟ್ ಆಗ್ತದೆ. ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಹೆಸರು ಮ್ಯಾಚ್ ಇರುವಂತದ್ದು. ಈಗ 2025ರಲ್ಲಿ ಇರುವಂತ ಹೆಸರು, ವೋಟರ್ ಲಿಸ್ಟ್ ಅಲ್ಲಿ ಇರುವ ಹೆಸರು ಮತ್ತು ನೀವು ಕೊಡುವ ಡಾಕ್ಯುಮೆಂಟ್, ಈಗ ಪಾಸ್ಪೋರ್ಟ್ ಆಗಿರ್ಬೋದು, ಸ್ಕೂಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದು ಮ್ಯಾಚ್ ಆಗದಿದ್ರೆ ಅದನ್ನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ತಾರ್ಕಿಕ ವ್ಯತ್ಯಾಸ ಅಂತ ಹೇಳಿ ಇದು ಮಾಡುವ ಸಾಧ್ಯತೆ ಇದೆ. ಡಿಲೀಟ್ ಮಾಡುವ ಸಾಧ್ಯತೆ ಇದೆ. ಫೋಟೋಗ್ರಾಫಿಕ್ ಸಿಮಿಲರ್ ಅಂದ್ರೆ ಫೋಟೋ ಮ್ಯಾಚ್ ಆಗ್ತಾ ಇಲ್ಲ, 2002ಕ್ಕೂ 25ಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಡಿಲೀಟ್ ಮಾಡಬಹುದು. ಡೆಮೋಗ್ರಫಿಕ್ ಸಿಮಿಲಾರಿಟಿ ಅಂದ್ರೆ ಕಾನ್ಸ್ಟಿಟ್ಯೂಯನ್ಸಿ ಚೇಂಜ್ ಆಗಿರ್ತದೆ, ಆ ಕಾರಣಕ್ಕೂ ಕೂಡ ನಿಮ್ಮ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೂ ಕೂಡ ಡಿಲೀಟ್ ಆಗ್ತದೆ. ಮತ್ತೆ ಆಬ್ಸೆಂಟ್ ಶಿಫ್ಟೆಡ್, ಈಗ ಮನೆಗೆ 3 ಸತಿ ಬರ್ತಾರಲ್ಲ, ಆ 3 ಸತಿ ಬರುವಾಗ ಕೂಡ ಯಾರು ಮನೆಯಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವೋಟು SIR ಲಿಸ್ಟ್ ಇಂದ ಡಿಲೀಟ್ ಮಾಡುವಂತ ಸಾಧ್ಯತೆ ಇದೆ ಈ 4 ಕಾರಣಕ್ಕೆ. ಆದ್ರೆ ಇದು ಫಸ್ಟ್ ಇದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಇದು ಕೇರಳ ಮತ್ತು ತಮಿಳುನಾಡಲ್ಲಿ ಅಪ್ಲೈ ಮಾಡಿಲ್ಲ, ಈ ಒಂದು ನಿಯಮವನ್ನು ಅಲ್ಲಿ ಅಪ್ಲೈ ಮಾಡಿಲ್ಲ. ಆದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಅಪ್ಲೈ ಮಾಡಿದ್ರು. ವೆಸ್ಟ್ ಬೆಂಗಾಲ್ ಅಲ್ಲಿ ಫಸ್ಟಿಗೆ 63 lakhs ವೋಟರ್ಸ್ ಡಿಲೀಟ್ ಆಗಿದ್ರು. ಆದ ನಂತರ ಏನು ಎಲೆಕ್ಷನ್ ಇತ್ತು ಅವರಿಗೆ, ಆ ಕಾರಣಕ್ಕೆ ಈ ಒಂದು ನಿಯಮವನ್ನು ತಂದು ಅಪ್ಲೈ ಮಾಡಿದ್ರು. ಇದರಲ್ಲಿ ಹೆಸರು ಕೂಡ ಮ್ಯಾಚ್ ಆಗಬೇಕು, ಒಂದು ಸ್ಪೆಲ್ಲಿಂಗು ಆಚೆ ಈಚೆ ಆಗಿರಬಾರ್ದು ಅಂತ. ಆ ಕಾರಣಕ್ಕೆ ಅಲ್ಲಿ 63 lakhs ವೋಟರ್ಸ್ ಡಿಲೀಟ್ ಆಗಿದ್ದು, ನಂತರ 93 lakhsಗೆ ಹೋಯ್ತು. ಅಷ್ಟು ಜನರದ್ದು
33 ಲಕ್ಷ ಜನರದ್ದು ಓಟುಗಳು ಪುನಃ ಹೋಯಿತು ಈ ಕಾರಣಕ್ಕೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟವರೆಗೆ ಇದು ಅಪ್ಲೈ ಮಾಡ್ತಾರಾ ಇಲ್ವಾ ಅಂತ ಹೇಳಿಲ್ಲ. ಇಲ್ಲಿದು ಹೀಗೆ ಕೇಳಿದ್ದಕ್ಕೆ ಇದು ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಹೌದು ಅಂತ ಕೂಡ ಹೇಳಿಲ್ಲ, ಇಲ್ಲ ಅಂತ ಕೂಡ ಹೇಳಿಲ್ಲ. ಈ ರೀತಿ ಇರ್ರೆಸ್ಪಾನ್ಸಿಬಲ್ ಆಗಿ ಯಾವುದು ಹೇಳದ ಕಾರಣದಿಂದ ನಮಗೆ ಇದೊಂದು ಆತಂಕ ಆಗಿರ್ತದೆ. ಒಂದು ವೇಳೆ ಕೊನೆ ಮೂಮೆಂಟ್ ಅಲ್ಲಿ ಇದನ್ನು ಅಪ್ಲೈ ಮಾಡಿದ್ರೆ ತುಂಬಾ ಜನರ ಓಟು ಒಂದು ಕ್ಲಾರಿಕಲ್ ಮಿಸ್ಟೇಕ್ಗಾಗಿ ಓಟು ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಆಕ್ಚುಲಿ ಈ ನಂಬರ್ಸ್ ಎಲ್ಲ ಈ ಮಿಸ್ ಮ್ಯಾಚ್ ಏನಿರ್ತದೆ ಇದು ನಮ್ಮ ಮಿಸ್ಟೇಕ್ ಅಲ್ಲ, ಇದು ಅವರು ಎಂಟ್ರಿ ಮಾಡುವಾಗ ಏನೋ ತಪ್ಪಾಗಿರ್ತದೆ. 2002ರಲ್ಲಿ ಕನ್ನಡದಲ್ಲಿತ್ತು, ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡುವಾಗ ಮಿಸ್ಟೇಕ್ ಆಗಿರ್ತದೆ. ಈ ಎಲ್ಲ ಕಾರಣಕ್ಕೆ ಇದು ನಮ್ಮದಲ್ಲದ ಮಿಸ್ಟೇಕ್ಗೆ ನಾವು ಓಟನ್ನು ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಈ ಒಂದು ಪ್ರೊಸೆಸ್ ಅಲ್ಲಿ ಇರ್ತದೆ. ನೆಕ್ಸ್ಟ್ ಲಾಜಿಕಲ್ ನೆಕ್ಸ್ಟ್ ಅದೇ ಫೋಟೋ ಮಿಸ್ ಮ್ಯಾಚ್, ಒಂದೇ ತರ ಫೋಟೋ ಮ್ಯಾಚ್ ಆಗಲ್ಲ ಅಂತ ಇರ್ತದಲ್ಲ. ನೆಕ್ಸ್ಟ್ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಾನು ಏನು ಹೇಳಿದೆ, ಈ ಫಾರ್ಮ್ ಇದೆಯಲ್ಲ ಎಲ್ರಿಗೂ ಕೊಟ್ಟರದು, ಅದು ಕೊಡ್ಬೇಕಿತ್ತು. ಇದು ನೀವು ಇಲ್ಲೇ ಟ್ರೈ ಮಾಡಿದ್ರು ಒಳ್ಳೇದು. ನೀವು ಅದನ್ನು ಫಿಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ, ಅಂದ್ರೆ ಅಷ್ಟು ಬೆಂಗಳೂರಲ್ಲಿ ಒಂದು ಮೈ ವೋಟ್ ಮೈ ರೈಟ್ಸ್ ಅಂತ ಒಂದು ಸಂಘಟನೆ ಇದೆ. ಅವರು ಎಲ್ಲ ಲಾಯರ್ಸ್ ಟೀಮ್, ಅವರು ಫುಲ್ ಟೀಮೇ ಲಾಯರ್ಸ್. ಅವರು ಇದಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹೆಲ್ಪ್ ಡೆಸ್ಕ್ ಹಾಕುವಂಥದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಈ ಫಾರ್ಮ್ ಅನ್ನು ಒಬ್ಬ ಕರೆಕ್ಟ್ ಆಗಿ ಫಿಲ್ ಮಾಡದೆ ಸ್ವಂತ ನಾವೇ ಒಮ್ಮೆ ಫಿಲ್ ಮಾಡದೆ ಇದು ಗೊತ್ತಾಗುದಿಲ್ಲ ಅಂತ. ಅಂದ್ರೆ ಇದು ನೋಡುವಾಗ ಈಸಿ ಕಾಣಿಸ್ತದೆ, ನಮ್ಮ ಹೆಸರು ಹಾಕೋದು. ಆದ್ರೆ ನಾವು ಒಮ್ಮೆ ಎಲ್ಲಿ ತನಕ ನಾವು ಅದನ್ನು ನಾವಾಗಿ ಫಿಲ್ ಮಾಡುದಿಲ್ಲ ಅಲ್ಲಿ ತನಕ ಅದು ಗೊತ್ತಾಗುದಿಲ್ಲ. ಅಷ್ಟು ಕಷ್ಟ ಇದೆ, ಅಷ್ಟು ಮಾಹಿತಿಗಳನ್ನು ಅದು ಹುಡುಕಿ ಅದು ಇದು ಮಾಡಬೇಕಾಗ್ತದೆ. ಆ ರೀತಿ ಅದನ್ನು ಡಿಸೈನ್ ಮಾಡಿದ್ದಾರೆ. ಆದ್ರಿಂದ ಇದು ಅದಕ್ಕೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನೀವು ಯಾರಾದ್ರೂ ಇಲ್ಲಿ ಟ್ರೈ ಮಾಡಿದ್ರೆ, ಅದನ್ನು ಬರೀಲಿಕ್ಕೆ ಟ್ರೈ ಮಾಡಿದ್ರೆ, ಅಥವಾ ನಾವು ಕೆಲವರು ಯಾರು ಆಸಕ್ತಿ ಇರುವಂತಹ ಯುವಕರು ಲಾಸ್ಟಿಗೆ ಕೂತ್ಕೊಂಡು ಇದನ್ನು ಫಿಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ, ನೀವು ನಿಮ್ಮ ಫಾರ್ಮ್ ಒಂದು ಫಿಲ್ ಮಾಡ್ಲಿಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ, ನಿಮ್ಗೆ ನಂತರ ನಿಮ್ಮ ಫ್ಯಾಮಿಲಿಯವರಿಗೆ ಹೆಲ್ಪ್ ಮಾಡ್ಬೋದು, ನಿಮ್ಮ ನೇಬರ್ಸ್ಗೆ ಹತ್ರದವರಿಗೆ ಹೆಲ್ಪ್ ಮಾಡ್ಬೋದು. ಫಸ್ಟ್ಗೆ ನಿಮ್ಮದೇ ನಿಮ್ಮದೇ ಆಗಿಲ್ಲ ಅಂದ್ರೆ ನಮ್ಗೆ ಬೇರೆಯವರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಈಗ ನೋಡುವಾಗ ಈಸಿ ಅಂತ ಅನಿಸ್ತದೆ, ಮಾಡಿದ್ರೆ ಒಳ್ಳೇದು, ಅದು ಕೊನೆಗೆ ಕೂಡ ನಾವು ಮಾಡ್ಬೋದು. ಈ ರೀತಿ ನಾವು ಒಬ್ಬರಿಗೆ ಐದು ಮಂದಿಗೆ ಹೆಲ್ಪ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಈ ರೀತಿ ಅವರು ಬೇರೆಯವರಿಗೆ ಹೆಲ್ಪ್ ಮಾಡ್ತಾರೆ. ಅದು ಫಸ್ಟಿಗೆ ನಮ್ಗೆ ಗೊತ್ತಾಗ್ಬೇಕು ಹೇಗೆ ಬರಿಬೇಕು ಅಂತ. ಇದು ಮುಂಚೆ ಕೂಡ ಹೇಳಿದೆ ನಾನು, ಇದು ನಾವೇ ಬರೆಯುವುದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವರಿಗೆ BLOಗಳಿಗೆ ತುಂಬಾ ಒತ್ತಡ ಇರ್ತದೆ, ಕೆಲಸದ ಒತ್ತಡ ಇರ್ತದೆ. ಆ ಸಂದರ್ಭಗಳಲ್ಲಿ ಅವರು ಮಿಸ್ಟೇಕ್ ಮಾಡುವಂತ ಸಾಧ್ಯತೆ ಜಾಸ್ತಿ. ಇದು ಈಗಾಗಲೇ ನೋಡಿ, ಇಷ್ಟರವರೆಗೆ ಒಂದು ತಿಂಗಳ ಟೈಮ್ ಇತ್ತು. ಈ ಟೈಮಲ್ಲೇ ಅವರಿಗೆ ಇಷ್ಟು ಆರಾಮ ಇರುವಾಗ, ಇಷ್ಟು ಡೇಟ್ ಕೂಡ ಡೆಡ್ಲೈನ್ ಇಷ್ಟು ಟೈಮ್ನ ಒಳಗೆ ಮ್ಯಾಪಿಂಗ್ ಮಾಡಿ ಮುಗಿಸ್ಬೇಕು ಅನ್ನುವ ಡೆಡ್ಲೈನ್ ಇಲ್ಲದಾಗ ಅವರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಎಷ್ಟೋ ಕಷ್ಟ ಆಗ್ತಾ ಇದೆ. ಇನ್ನು ಒಂದು ತಿಂಗಳ ಟೈಮು, ಆ ಡೇಟ್ ಒಳಗೆ ಅದೆಲ್ಲ ಮುಗಿಸಿ ಆಗ್ಬೇಕು ಅನ್ನುವ ಡೆಡ್ಲೈನ್ ಇದ್ದಾಗ ಎಷ್ಟು ಕಷ್ಟ ಪಡ್ಬೋದು ಅವರು, ಏನೇನೋ ಮಾಡ್ಬೋದು, ಯಾರ್ಯಾರಿಗೋ ಮ್ಯಾಪಿಂಗ್ ಮಾಡುವಂತ ಸಾಧ್ಯತೆ ಇರ್ತದೆ. ಆದ್ರಿಂದ ಈ ಫಾರ್ಮ್ ಅನ್ನು ನಾವೇ ಫಿಲ್ ಮಾಡ್ಲಿಕ್ಕೆ ಕಲಿತು ಅದನ್ನು ನಾವೇ ಫಿಲ್ ಮಾಡುವಂಥದ್ದು, ಅಥವಾ ಒಂದು ಬೂತಿಗೆ ಒಂದು 4-5 ವಾಲಂಟಿಯರ್ಸ್ ಅನ್ನು ರೆಡಿ ಮಾಡಿ ಅವರ ಮೂಲಕ ಅವರಿಗೆ ಅವರಿಗೆ ಏನೇನೋ ವ್ಯವಸ್ಥೆ ಮಾಡಿ ಅವರನ್ನು ಅದಕ್ಕೆ ಬಿಟ್ರೆ ಯಾರ ಓಟು ಕೂಡ ಮಿಸ್ ಆಗದ ಹಾಗೆ ಇದು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಈ ರೀತಿ ಒಬ್ಬೊಬ್ಬರಿಗೆ ನಾವು ಹೆಲ್ಪ್ ಮಾಡಬಹುದು. ಇದು ಒಂದು ಚೈನ್ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಈ ಒಂದು 10 ದಿವಸ ಒಳಗಡೆ ತುಂಬಾ ಜನರಿಗೆ ತಪ್ಪಿಲ್ಲದೆ ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಹೇಳಿಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಅದೇ ಈ ರೀತಿ ನಾವು ಒಂದು ಟೀಮ್ ಮಾಡಿ ಕೂಡ ಕೆಲಸ ಮಾಡ್ಬೋದು, ಒಂದು 8-10 ಜನರದ್ದು. ನೆಕ್ಸ್ಟ್ ಅಪ್ರೋಚ್ ಡಾಟಾ ಆನ್ಲೈನ್ ನಲ್ಲಿ ಕೂಡ ಈ ಫಾರ್ಮ್ ಫಿಲ್ ಮಾಡಿ ಕೊಡ್ಬೋದು. ಅದು ಇದಿದೆ. ಇದರಲ್ಲಿ ನಾವು ಏನು ಟ್ರೈನಿಂಗ್ ಕೊಡ್ತೇವೆ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ಸುಮಾರು ಎಲ್ಲ ರಾಜ್ಯದ 180 ವರ್ಕ್ಶಾಪ್ಗಳನ್ನು ಮಾಡಿದೆ. ಒಂದೊಂದು ವರ್ಕ್ಶಾಪ್ದಲ್ಲಿ 500ರಷ್ಟು ಜನ ಸೇರ್ತಾ ಇರ್ತಾರೆ. ಅದು ಎಲ್ಲ ಒಂದು ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಂತಹ ತರಬೇತಿ ಆಗಿರ್ತದೆ. ಅದೇ ರೀತಿ BLOಗಳ ರೀತಿಯಲ್ಲೇ ಎಲ್ಲಾ ಪಕ್ಷಕ್ಕೂ ಒಬ್ಬೊಬ್ಬ BLAಗಳು ಇರ್ತಾರೆ, ಬೂತ್ ಲೆವೆಲ್. ಅದೇ ಫಾರ್ಮ್ ಫಿಲ್ ಅಪ್ ಮಾಡ್ಲಿಕ್ಕೆ ಕನ್ನಡದಲ್ಲೇ ಫಿಲ್ ಅಪ್ ಮಾಡಬೇಕು ಕಡ್ಡಾಯವಾಗಿ, ಇಂಗ್ಲಿಷಲ್ಲಿ ಮಾಡಬಾರದು ಅಂತಿದೆ, ಅದು ನಿಯಮ ಇದೆ. BLAಗಳು ಅಂತ ಇರ್ತಾರೆ, ಆ BLAಗಳಿಗೆ ಈ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಪಕ್ಷಕ್ಕೂ ಅವರದ್ದು BLAಗಳನ್ನು ಇದು ಮಾಡ್ಬೋದು, ಟ್ರೈನ್ ಮಾಡ್ಬೋದು. ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಈ BLOಗಳ ಜೊತೆಗೆ ಟೀಚರ್ಗಳ ಜೊತೆಗೆ ಹೋಗಿ ಅದನ್ನು ಫಾರ್ಮ್ ಅನ್ನು ಫಿಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಡೈಲಿ ಒಂದು 50 ಫಾರ್ಮ್ ಅನ್ನು
ಆ BLAಗಳು ಫಿಲ್ ಮಾಡಿ ಟೀಚರ್ಗೆ ತಗೊಂಡೋಗಿ ಕೊಡ್ಬೋದು. ಈ ರೀತಿ ಒಂದು ದಿವಸಕ್ಕೆ 50 ಫಾರ್ಮ್ ಫಿಲ್ ಮಾಡಿದ್ರೆ ಒಂದು ಬೂತಲ್ಲಿ ನೀವು ಒಂದು 20 ದಿವಸದಲ್ಲಿ 1225 ದಿವಸದ ಒಳಗಡೆ 1200 ಜನರನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ಕೆಲಸ ಮಾಡಿ ಯಾವುದು ಮಿಸ್ ಆಗದಂತೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಏನೇ ಡೌಟ್ಸ್ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ಅಲ್ಲ ದಾಖಲೆ ಹೇಳ್ತೇನೆ, ಗೊತ್ತಾಯ್ತು, ಈಗ ಗೊತ್ತಾಯ್ತು. ದಾಖಲೆ ಅನ್ನುವಂಥದ್ದು ಯಾರು ಕೂಡ ಮನೆಗೆ ಈಗ SIR ಆಕ್ಚುಲಿ ಸ್ಟಾರ್ಟ್ ಆಗೋದು ಈಗ ಏನು ಮನೆಗೆ ಬರ್ತಾರೆ ಅದು ಸ್ಟಾರ್ಟ್ ಆಗೋದು. ಈಗ ಇಷ್ಟರವರೆಗೆ ಮಾಡಿದ್ದು ಎಲ್ಲ ಪ್ರಿಪರೇಷನ್ ಮ್ಯಾಪಿಂಗ್ ಎಲ್ಲ ನೀವು ಇಲ್ಲಿ ಬರೆದು ಕೊಡ್ತೀರಲ್ಲ ಹೆಸರು ಎಲ್ಲ, ಇದು ಆಕ್ಚುಯಲ್ ಒರಿಜಿನಲ್ ಮ್ಯಾಪಿಂಗ್. ಇಲ್ಲಿ ನೀವು ಬರೆದು ಕೊಡುವಾಗ ಯಾವುದೇ ದಾಖಲೆ ಕೊಡ್ಲಿಕ್ಕಿಲ್ಲ. ಅವ್ರ ಮನೆಗೆ ಬಂದಾಗ ಬಂದು ಹೋಗ್ತಾರೆ, ಯಾವುದು ದಾಖಲೆ ಕೊಡ್ಲಿಕ್ಕಿಲ್ಲ. ಆಗಸ್ಟ್ 5ನೇ ತಾರೀಕಿಗೆ ಏನು ಆ ಲೀಸ್ಟ್ ರೆಡಿ ಮಾಡಿ ಹಾಕ್ತಾರಲ್ಲ, ಆಗ ಏನಾದರೂ ಮಿಸ್ ಮ್ಯಾಚ್ ಇದ್ರೆ ನೀವು ಬರೆದದ್ರಲ್ಲಿ ಲಿಂಕ್ ಆಗಿಲ್ಲ, 2000 ಹೆಸರಿಲ್ಲ, ಏನಾದರೂ ಅಂಥ ಮಿಸ್ಟೇಕ್ಗಳಿದ್ದಾಗ ಅವರು ಮೆಸೇಜ್ ಕಳಿಸ್ತಾರೆ ಅಥವಾ ನೋಟಿಸ್ ಕಳಿಸ್ತಾರೆ. ಆಗ ನಾವು ಹೋಗಿ ಡಾಕ್ಯುಮೆಂಟ್ ಕೊಡಬೇಕು. ಆ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ 11ರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಸಾಕಾಗ್ತದೆ. ಸರ್, 2025 ಮತದಾರ ಪಟ್ಟಿಗೆ 2002 ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಒಂದೇ ಜೋಡಣೆ ಆಗ್ತದೆ ಅಂತ ಹೇಳ್ತೀರಲ್ಲ, ಸರಿಯಲ್ಲ? ಆಗ 2002ರಲ್ಲಿ ನನ್ನ ಹೆಸರು ಇಬ್ರಾಹಿಂ ಅಂತ ಇಸ್ಕೊಳ್ಳಿ, 2025ರಲ್ಲಿ ನನ್ನ ಹೆಸರು ಇಬ್ರಾಹಿಂ ಹುಸೇನ್ ಅಂತ ಇದೆ. ನಾವು ಎನ್ಯುಮರೇಷನ್ ಫೈಲಿಗೆ ಯಾವ ಹೆಸರನ್ನು ನಮೂದಿಸಬೇಕು? 2002ರಲ್ಲಿ ಇದ್ದ ಹೆಸರ 2025ರಲ್ಲಿರುವ ಇಬ್ರಾಹಿಂ ಹುಸೇನ್ ಅಂತ ಇರುವ ಹೆಸರನ್ನು 2002ರಲ್ಲಿ ಇದ್ದಾಗೆ ಬರಿಬೇಕು. ಅದು ತಪ್ಪಾಗಿದ್ರು ಹಾಗೆ ಬರಿಬೇಕು. 2002ರಲ್ಲಿ ಹಾಗೆ ಬರಿಬೇಕು, ಯಾಕಂದ್ರೆ ಈ ಡಾಟಾ ಅವರಲ್ಲಿ ಇರ್ತದೆ ಆಲ್ರೆಡಿ ಅಲ್ವಾ? ಮತ್ತೊಂದು ವಿಷಯ, ಈಗ ಬಟ್ ಇನ್ನೊಂದು ಪ್ರಮುಖ ವಿಚಾರ, ಈಗ ತುಂಬಾ 2002 ಮತ್ತು 25ಕ್ಕೆ ಮ್ಯಾಚ್ ಆಗ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಫಾರೂಕ್, ಇಲ್ಲಿ ನಿಮ್ಮ ಹೆಸರು 2002ರಲ್ಲಿ ಫಾರೂಕ್ ಅಂತಿದೆ, 2010ರಲ್ಲಿ ನಿಮ್ಮ ಹೆಸರು ಸಿದ್ದೀಕ್ ಅಂತ ಇದ್ರೆ ಇದು ಸಂಪೂರ್ಣ ಚೇಂಜ್, ಫುಲ್ ಚೇಂಜ್. ಈ ರೀತಿ ಇದ್ರೆ ನಿಮ್ಗೆ ನೋಟಿಸ್ ಬರ್ತದೆ. ನಿಮ್ದು ಫಾರೂಕ್ ಅಂತಿದೆ, ಇಲ್ಲಿ ಒಂದು ಫಾರೂಕ್ ಕೆ ಆಗಿದೆ ಅಥವಾ ಫಾರೂಕ್ ಪೂರ್ಣ ನಿಮ್ಮ ಊರಿನ ಹೆಸರು ಏನಾದ್ರೆ ಆಡ್ ಆಗಿದ್ರೆ ಏನಾಗುದು, ಅದೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಇಬ್ರಾಹಿಂ ಮತ್ತು ಇಬ್ರಾಹಿಂ ಹುಸೇನ್ಗೆ ಏನಾದ್ರೂ ಅಡಚಣೆ ಬರುವುದಿಲ್ವಾ? ಇಲ್ಲ, ಆ ರೀತಿ ನೋಟಿಸ್ ತಾವು ಹೇಳ್ತೀರಿ ಮೊದಲು ಹೆಸರು ಒಂದು ಸ್ಪೆಲ್ಲಿಂಗ್ ಆಚೀಚೆ ಆದ್ರೆ ನೋಟಿಸ್. ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವ ನಿಯಮ ಅಪ್ಲೈ ಮಾಡಿದ್ರೆ, ಅದು ಈಗ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾರಾ ಇಲ್ವಾ ಅಂತ ಹೇಳಿಲ್ಲ ಇನ್ನು ತನಕ. ಮತ್ತೊಂದು ವಿಷಯ, ಈಗ ಮ್ಯಾಪಿಂಗ್ ಆಗಿದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಮೈನ್ ಫಿಲ್ ಮಾಡುದು ಅದರಲ್ಲಿ ಇರೋದು. ಈಗ ನಾನು 2000 ಮೊನ್ನೆ ಮ್ಯಾಪಿಂಗ್ ಮಾಡುವಾಗ ನಾನು ನನ್ನ ತಂದೆ ಹೆಸರು ಬರೆದದ್ದ ತಾಯಿಯ ಹೆಸರು ಬರೆದ ನನಗೆ ಗೊತ್ತಿಲ್ಲ. ನಾನು ಮ್ಯಾಪಿಂಗ್ ಮಾಡುವಾಗ ಯಾರ್ದು ಒಬ್ಬರದ್ದು ಹೆಸರು ಬರೆದ್ರೆ ಆಗ್ಬೋದಾ? ಯಾರ್ದು ಬೇಕಾದ್ರು ನಿಮ್ಗೆ ಇಷ್ಟ ಬರಿಬಹುದು. ಅದರಲ್ಲಿ ಸಾಧ್ಯ ಆದಷ್ಟು ಯಾರ್ದು ರೆಕಾರ್ಡ್ ಕರೆಕ್ಟ್ ಇದೆ, ಈಗ ತಂದೆದ್ದು ವರ್ಸ್ಟ್ ಕೇಸಲ್ಲಿ ಏನಾದ್ರು ಮಿಸ್ ಮ್ಯಾಚ್ಗೆ ನೋಟಿಸ್ ಬಂದ್ರೆ ನಿಮ್ಗೆ ಯಾರ ಹೆಸರು ಬರ್ದಿದ್ದೀರಾ ಅವ್ರದೇ ಡಾಕ್ಯುಮೆಂಟ್ ಬೇಕು ಅಂತ ಕೇಳುವ ಸಾಧ್ಯತೆನೂ ಇದೆ. ಇದು ಯಾವ ನಿಯಮನು ಕರೆಕ್ಟ್ ಆಗಿ ಮೊನ್ನೆ ನಮಗೆ ಗೈಡ್ಲೈನ್ಸ್ ಯಾವುದು ಕರೆಕ್ಟ್ ಆಗಿ ಹೇಳಿಲ್ಲ. ಅಲ್ಲ, ಮೊನ್ನೆ ಕಾರ್ಯಾಗಾರ ಶಿಬಿರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮ್ಯಾಪಿಂಗ್ ಒಂದು ವಿಷಯನೇ ಅಲ್ಲ. ನೀವು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ತುಂಬುವ ನಿಮ್ಮ 2002ರಲ್ಲಿ ಯಾರ ಹೆಸರು ನೀವು ತುಂಬಿದ್ದೀರಿ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಮೊನ್ನೆ ಕೊಣಾಜೆಯಲ್ಲಿ ಇತ್ತಲ್ಲ ಯೂನಿವರ್ಸಿಟಿಯಲ್ಲಿ. ಅದೇ ನಾನು ಹೇಳ್ತಾ ಇರೋದು ಏನದು ಪ್ರಿಪರೇಷನ್, ಅವರಿಗೆ ಈ ಹೆಸರುಗಳೆಲ್ಲ ಹುಡುಕಿಡ್ಲಿಕ್ಕೆ ಈಸಿ ಆಯ್ತು ಅಷ್ಟೇ. ನೀವು ಬರೆದು ಕೊಡುವಂತದ್ದು ಒರಿಜಿನಲ್ ಮ್ಯಾಪಿಂಗ್. ನೀವೇನು ಬರೆದು ಕೊಡ್ತೀರಾ ಅದಕ್ಕೆ ನೀವೇ ಹೊಣೆ, ನೀವು ಸೈನ್ ಹಾಕಿ ಕೊಡ್ತೀರಾ ಅಲ್ಲಿ ಕೆಳಗಡೆ, ಇದು ಒರಿಜಿನಲ್ ಮ್ಯಾಪಿಂಗ್. ನೀವೇನು ಬರೆದು ಕೊಡ್ತೀರಾ ಅದೇ ಅವರು ಏನಾದ್ರೂ ಅದು ಮಿಸ್ ಮ್ಯಾಚ್ ಇದ್ರೆ ಅಲ್ಲಿ ಸರಿ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ಫಾರಂ ಇಲ್ಲೇ ಒಂದು ಫಿಲ್ಅಪ್ ಮಾಡಕ್ಕೆ ಪ್ರಯತ್ನ ಮಾಡಿ, ಅದನ್ನು ತಾವೇ ಒಂದು ನಿಂತುಕೊಂಡು ಒಂದು ಬರ್ದು ಒಂದು ಖಂಡಿತ ನಮ್ಮ ಕಮಿಟಿ ಯಾರಿಗೆ ಆಸಕ್ತಿ ಇದೆ ಎಲ್ಲರಿಗೂ ಯುವಕರು ನಿಂತ್ಕೊಂಡ್ರೆ ಯಾರ್ಯಾರು ಕೆಲಸ ಮಾಡಿ ಸಾಕಾಗುತ್ತೆ, ಅವರು ಸೇರ್ಕೊಂಡು ಮಾಡಿದ್ರೆ ಸಾಕು, ಎಲ್ಲರೂ ತಲೆಗೆಡಿಸಬೇಕಾಗ. ಎರಡನೇ ಪಾಯಿಂಟ್, ಈಗ ತಂದೆ ತಾಯಿಯವರ ಹೆಸರು ಅಂತ ಹೇಳಿದ್ರಿ, ಜೀವದಲ್ಲಿ ಇದ್ದವ್ರದ್ದು ಬೇಕಾ ಅಲ್ಲ ಇಲ್ಲದವ್ರದ್ದು ಸೇರಿಸಬಹುದಾ? ಇಲ್ಲ, ಗೊತ್ತಾಗಿಲ್ಲ. ಈಗ ನನ್ನ ತಂದೆ ತಾಯಿ ಬೇಕು ಅಂತ ನನ್ನ ಹೆಸರಿಗೆ ನನ್ನ ತಂದೆ ತಾಯಿ ಬೇಕು ಅಂದ್ರೆ ಅವರಿಬ್ಬರು ಇಲ್ಲ, ಅದನ್ನ ಬರಿಬೇಕಾ ನಾನಲ್ಲಿ ತಂದೆ ತಾಯಿ ಹೆಸರು? ಇಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ತಂದೆ ಇಲ್ಲ, ನಿಮ್ಗೆ ಫಾರ್ಮ್ ಫಿಲ್ಅಪ್ ಮಾಡ್ಲಿಕ್ಕೆ ಸಿಂಪಲ್ ನೋಡ್ಬೇಕು, ಏನು ತುಂಬಾ ಕಾಂಪ್ಲಿಕೇಟ್ ಮಾಡಬಾರ್ದು. ಫಾರ್ಮ್ ತೆಗಿತೀರಾ, ನಿಮ್ಮ ಫಾರ್ಮ್ ಅಲ್ಲಿ ನಿಮ್ಮ ಹೆಸರೆಲ್ಲ ಇದೆ. ಫಸ್ಟಿಗೆ ನೋಡ್ಬೇಕಾದದ್ದು 2002ರ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ. ಈಗ ನಿಮ್ಮ ಫಾರ್ಮ್ ತುಂಬಬಹುದು ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳದ್ದು ಅದು ಇದು ಎಲ್ಲ ತಲೆಗೆ ಹಾಕೊಳ್ಬೇಕು, ನಿಮ್ದು ಮಾತ್ರ ತಗೊಳ್ಳಿ. ನಿಮ್ಮ ಫಾರ್ಮ್ ಫಿಲ್ ಮಾಡುವಾಗ ನಿಮ್ಮ ಹೆಸರು 2002ರಲ್ಲಿ ಇದೆಯಾ ಅಂತ ನೋಡ್ಬೇಕು. ಇದ್ರೆ
ಲೆಫ್ಟ್ ಅಲ್ಲಿ ಬರಿಬೇಕು, ಫಿಲ್ ಮಾಡಬೇಕು. ಹಾ. 2002ರಲ್ಲಿ ಹೇಗೆ ಹೆಸರಿದೆ ಅದೇ ರೀತಿ ಎಲ್ಲ ಬರಿಬೇಕು. ಹಾ. ಇಲ್ವಾ ರೈಟ್ ಸೈಡ್ ಅಲ್ಲಿ ಬರೀರಿ. ಓಕೆ. ಆಮೇಲೆ ಮೂರನೇದು ಇನ್ನೊಂದು ಕ್ವಶನ್. ನನ್ನ ಹೆಸರು ಈಗ ಮೊಯ್ದಿನ್ ಹಬ್ಬ ಅಂತಿದೆ. ಮೊಯ್ದಿನ್ ಹಬ್ಬ ಕನ್ನಡದಲ್ಲಿ ಬರಬೇಕು, ಅಪ್ಪ ಆಗುತ್ತೆ, ಅಮ್ಮ ಆಗುತ್ತೆ, ಎಲ್ಲ ಆಗುತ್ತೆ. ಮೊಯ್ದಿನ್ ಹಬ್ಬ ಅಂತ ಒಂದು ಆಫೀಸರು ಕರೆಕ್ಟ್ ಬರೆಯುವುದಿಲ್ಲ. ಅದನ್ನು ನಾವು ಈಗ ಇಂಗ್ಲಿಷ್ ನಲ್ಲಿ ಬರೆಯಿದ್ರೆ ನಾನು ಕರೆಕ್ಟ್ ಆಗಿ ನನಗೆ ಗೊತ್ತಿದೆ. ಈ ನನ್ನ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೀಬೇಕು. ಕನ್ನಡದಲ್ಲಿ ಬರೆಯೋದು ಹೇಗೆ ಬರೆಯೋದು? ಈಗ 2002ರಲ್ಲಿ ನಂದು ಕನ್ನಡ ಇದೆ, ಮೊಯ್ದಿನ್ ಹಬ್ಬ ಅಂತ ಇದೆ ನನ್ನದು. ಈಗ ನೋಡ್ತಾ ಇದ್ದೀನಿ 2002. ಈಗ ನಾನು ಮೊಯ್ದಿನ್ ಹಬ್ಬನೇ, ಅವತ್ತು ಮೊಯ್ದಿನ್ ಹಬ್ಬ, ಇವತ್ತು ಮೊಯ್ದಿನ್ ಹಬ್ಬನೇ. ಹೆಸರು ಚೇಂಜ್ ಆಗ್ತಾ ಇದೆ ನಮ್ದು. ಇದಕ್ಕೆ ಏನ್ ಮಾಡೋದು ಈಗ? ಅದೇ ನಾನು ಹೇಳಿದೆಲ್ಲ, ಈಗ 2002-25ಕ್ಕೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಏನಾಗುದಿಲ್ಲ. ಕಂಪ್ಲೀಟ್ ಚೇಂಜ್ ಆಗಿದ್ರೆ ಮಾತ್ರ ಈಗ ಕೆಲವರು ಹೆಸರು ಚೇಂಜ್ ಮಾಡಿರ್ತಾರೆ, ಗಜೆಟ್ ನೋಟಿಫಿಕೇಶನ್ ಮಾಡಿ ಪೇಪರಲ್ಲೇ ಹಾಕಿ ಕೋರ್ಟಿಂದ ಒಂದು ಆರ್ಡರ್ ಎಲ್ಲ ತಗೊಂಡಿರ್ತಾರೆ. ಅದಕ್ಕೆ ಅದನ್ನು ಕೊಟ್ಟು ಅವರು ಪ್ರೂವ್ ಮಾಡಬೇಕು ಅವರೇ ನಾವು ಅಂತ. ಬಟ್ ಹೀಗೆ ಒಂದು ಸಣ್ಣ ಪುಟ್ಟ ಇದ್ರೆ ಅವ್ರ ತಂದೆ ಹೆಸರು ಎಲ್ಲ ಮ್ಯಾಚ್ ಆಗ್ತಾ ಇರ್ತದಲ್ಲ, ಬಹುತೇಕ ಅದು ಇದ್ರೆ ಸಾಕಾಗ್ತದೆ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಪ್ರತಿಯೊಂದು ಬೂತಿನಿಂದ ಇಬ್ಬರನ್ನ BLA ಒಟ್ಟಿಗೆ ನಿಯೋಜನೆ ಮಾಡ್ತೇವೆ. ಆ ಫಾರ್ಮ್ ಅನ್ನ ಹೇಗೆ ತುಂಬಬೇಕು ಆ ರೀತಿಯಲ್ಲಿ ನಾವು ಮನೆ ಮನೆಗೆ ಬಂದು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇವೆ. ಯಾವುದೇ ಗಾಬರಿ ಆಗ್ಬೇಕಿಲ್ಲ ಫಾರ್ಮ್ ತುಂಬಲಿಕ್ಕಾಗಿ. ನಾವು ಪ್ರತಿಯೊಂದು ಬೂತಿನಿಂದ ಡೋರ್ ನಂಬಿನ BLA ಒಟ್ಟಿಗೆ ಇಬ್ಬಿಬ್ಬರ ಯುವಕರನ್ನ ನೇಮಕವನ್ನ ಮಾಡ್ತೇವೆ. ಆಗ ನಮಗೆ ಈಸಿ ಆಗಿ ಅದನ್ನ ಮಾಡಲು ಆಸನವಾಗ್ತದೆ. ಯಾವ ಡಾಕ್ಯುಮೆಂಟ್ ಕೊಡ್ಬೇಕು ಇಲ್ಲ, ಯಾರು ಡಾಕ್ಯುಮೆಂಟ್ ಕೊಡ್ಬೇಕಾಗಿಲ್ಲ, ಅದನ್ನ ತಲೆಕೆಡಿಸುವುದೇ ಬೇಡ. ನೀವು ಮ್ಯಾಪಿಂಗ್ ಮಾಡುವಾಗ ಆ ಹೆಸರು ಬರೆಯುವಾಗ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ 2002ರಲ್ಲಿ ಹೆಸರು ಇಲ್ಲ, ಈ ರೀತಿಯ ಏನಾದರೂ ಮಿಸ್ಟೇಕ್ ಇದ್ರೆ ಆ ಬಿಟ್ಟು ಹೋದವರಿಗೆ ಮೆಸೇಜ್ ಕಳಿಸ್ತಾರೆ ಅಥವಾ ನೋಟಿಸ್ ಕಳಿಸ್ತಾರೆ. ಆಗ ನಾವು ಡಾಕ್ಯುಮೆಂಟ್ ಕೊಡಬೇಕು. ನೀವು ಯಾವ ಡಾಕ್ಯುಮೆಂಟ್ ಕೊಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯವಾಗಿ ಕೆಲವು ಇರುವ ಡಾಕ್ಯುಮೆಂಟ್, ಪಾಸ್ಪೋರ್ಟ್ ಕೆಲವರಲ್ಲಿ ಇರ್ತದೆ ಅಲ್ಲ, ಇದು ಫಸ್ಟ್ಗೆ ನೋಡ್ಕೊಳ್ಳಿ. ಇದು ಈಸಿಯಾಗಿ ಇರುವಂಥದ್ದು ಪಾಸ್ಪೋರ್ಟ್, ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ವಾಸ್ತವ ಸರ್ಟಿಫಿಕೇಟ್ ನಿಮ್ಮ ಮಾಡಿಸ್ಕೊಳ್ಬೋದು, 1 ವಾರದಲ್ಲಿ ಸಿಗ್ತದೆ. ತಹಸೀಲ್ದಾರಿಂದ ಸಿಗ್ನೇಚರ್ ಇರುವ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಗ್ತದೆ. ಅಥವಾ ನೀವು 2B ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಳ್ಬೋದು. ಅಪ್ಲಿಕೇಶನ್ ಅವ್ರು ಕೊಡುದು, ಅದರಲ್ಲಿ ನನ್ನ ಹೆಸರು, ಇವಾಗ ನನ್ನ ಅಪ್ಲಿಕೇಶನ್ ಆದರೆ ನನ್ನ ಹೆಸರು, ನನ್ನ ವೋಟರ್ ಲಿಸ್ಟಲ್ಲಿ ಯಾವ ರೀತಿ ಇದೆ ಆ ರೀತಿ 2 ಕಾಪಿ ಕೊಡ್ತಾರೆ. ಅದರಲ್ಲಿ ಯಾರು ಬರೆದು ಅರ್ಜೆಂಟ್ ಮಾಡಿ ಅಪ್ಲಿಕೇಶನ್ ಹಾಳು ಮಾಡಬಾರ್ದು. ನೀವು ಸಾಧ್ಯ ಆದರೆ ನಿಮ್ಮ ಮನೆಯದು 10 ಜನರದ 5 ಜನರದ ಅಪ್ಲಿಕೇಶನ್ BLA ಕೊಟ್ಟರೆ ನೆಕ್ಸ್ಟ್ 1 ವಾರ ಬಿಟ್ಟು ನಾವು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ತೀವಿ ಹೇಳಿ ಜೆರಾಕ್ಸ್ ಮಾಡಿ ಅದರಲ್ಲಿ ನೀವು ಫಸ್ಟ್ ಬರೆದು ಕ್ಲಿಯರ್ ಮಾಡಬೇಕು, ಅದು ಕರೆಕ್ಟ್ ಇದೆ ಅಂತ ಹೇಳ್ಬೇಕು. ಮತ್ತೊಂದು BLA ಆಗಿ ಹೋಗುವವರು ಇಲ್ಲ, ಇಲ್ಲಿ ಇವಾಗ ಹೇಳಿದ್ರು 2 ಆಲ್ ಇಂಡಿಯರ್ಸ್ ಅನ್ನು ಕೊಡ್ತೀವಿ ನಾವು. ನಮ್ಮ ಜವಾಬ್ದಾರಿ ಏನಂದ್ರೆ, ಇವಾಗ ನಾನು ಅಚ್ಚೆ ಮನೆಯವ್ರದ್ದು ಮಾಡಿಕೊಡುವಾಗ ಅಪ್ಲಿಕೇಶನ್ಸ್ ಎಲ್ಲ ನಾ ಬರೆದು ಫಿಲ್ ಮಾಡಿ ಕೊಡ್ತೀನಿ. ಬಟ್ ಆ ಮನೆಯವರಿಗೆ ಅದನ್ನು ಕೊಟ್ಟು ಓದಿಸಬೇಕು, ಈ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ, ನೀವು ಕೊಟ್ಟ ಡಾಕ್ಯುಮೆಂಟ್ ನಾನು ಬರ್ದದ್ದು. ನಾಳೆ ಹೆಚ್ಚು ಕಮ್ಮಿ ಆದರೆ ಅವರ ವೋಟ್ ಪವರ್ ಹೋಗ್ತದೆ, ವೋಟರ್ ಲಿಸ್ಟಿಂದ ಹೆಸರು ಡಿಲೀಟ್ ಆಗಿ ಹೋಗೋ ಚಾನ್ಸಸ್ ಬರ್ತದೆ. ಆವಾಗ ಅವರು ಹಾಕೋದು ಯಾರಿಗೆ? ಈ ವಾಲಂಟಿಯರ್ ಆಗಿ ಹೋದವನ ತಲೆಗೆ ಹಾಕ್ತಾರೆ, ಇವ ಬರೆದು ಕೊಟ್ಟ ಕಾರಣ ನನ್ನ ವೋಟ್ ಹಾಳಾಯಿತು. ಅದಕ್ಕೆ ನೀವು ಯಾರು ಅರ್ಜೆಂಟ್ ಮಾಡಬೇಡಿ. ಸಮಯ ಮಾಡೋದಲ್ಲ ಅಂತ ಸಂದರ್ಭ ಉಂಟು, ಅದಕ್ಕೆ ವ್ಯವಸ್ಥೆ ಏನುಂಟಾ? ಇಲ್ಲ, ಫೋಟೋ ಏನಿದ್ರು ನೀವು ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಫೋಟೋ ಇದ್ರೆ ಒಳ್ಳೇದು. ಬೇಡವಾಗ ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ತುಂಬಾ ಕಷ್ಟ. ಮತ್ತೆ ಏಜ್ ಈಗ 18 ಆಗಿ ಪಾಸ್ ಆಗಿದೆ, ವೋಟರ್ ಐಡಿಗೆ ಅಪ್ಲೈ ಮಾಡಿದ್ರು, ಇನ್ನೂ ವೋಟರ್ ಐಡಿ ಬಂದಿಲ್ಲ ಅಂತ ಕೇಸಿಗೆ ಏನ್ ಮಾಡುದು? ಇಲ್ಲ, ಬಂದಿಲ್ಲ ಅಂದ್ರೆ ಮುಂಚೆ ಅಪ್ಲೈ ಮಾಡಿದ್ರಲ್ಲ, ಮಾಡಿದ್ದೇವೆ. ಅದೇ ಈಗ ಪ್ರೊಸೆಸ್ ಇಂದಾಗಿ ಡಿಲೇ ಆಗಿರ್ಬೋದು, ಅದೇನು ಸಮಸ್ಯೆ ಇಲ್ಲ. ನಂತರ ಬೇಕಾದ್ರೆ ನಂತರನೂ ಆಡ್ ಮಾಡ್ಬೋದು ಹೊಸಬರಿಗೆ. ಟಿಕೆಟ್ ಬೇಕಂತ ಹೇಳಿದ್ರೆ ಮಾಡ್ಬೇಕಂತ ಹೇಳಿ, ಅದು ಎಲ್ರಿಗೂ ಮಾಡ್ಬೇಕಾದ್ರೆ ಮನೆ ಯಜಮಾನಿಗೆ ಮಾಡಿದ್ರೆ ಸಾಕು. ಹೇಗೆ ಗೊತ್ತಾಗಿಲ್ಲ? ಪ್ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅದು 8 ದಿನದಲ್ಲಿ ಸಿಗ್ತದೆ ಅಂತ ಹೇಳಿದ್ದೀರಿ. ಅದು ಒಬ್ಬರಿಗೆ ಮಾಡ್ಬೇಕಾ ಅಲ್ಲ ಎಲ್ರಿಗೂ ಮಾಡ್ಬೇಕಾ? ಇಲ್ಲ, ಅದು ಡಾಕ್ಯುಮೆಂಟ್ ನೀವು ಯಾರಿಗೂ ಮಾಡಬೇಡಿ. ಯಾಕಂತ ಹೇಳಿದ್ರೆ ಆಗಸ್ಟ್ 5ಕ್ಕೆ ಒಂದು ಲೀಸ್ಟ್ ರೆಡಿ ಆಗ್ತದಲ್ಲ, ಆಗ ಯಾರಿಗಾದ್ರೂ ನೋಟಿಸ್ ಬಂದ್ರೆ ಮಾತ್ರ, ಯಾರ ಹೆಸರು ಇಲ್ಲ, ಅವ್ರದ್ದು ಏನಾದ್ರು ಮಿಸ್ಟೇಕ್ ಆಗಿದೆ ಅಂತವರಿಗೆ ಮಾತ್ರ ಡಾಕ್ಯುಮೆಂಟ್ ತೋರಿಸ್ಲಿಕ್ಕೆ ಇರ್ತದೆ. ನಾವು ನೋಡ್ಕೊಂಡು ಇಟ್ಕೊಳ್ಳೋದು ಒಳ್ಳೇದು. 2025ರ ವೋಟರ್ ಲಿಸ್ಟ್ಗೂ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ಹೆಸರು ಮ್ಯಾಚ್ ಆಗ್ತದ ಅಂತ ನೋಡ್ಕೊಳ್ಳಿ. ಮ್ಯಾಚ್ ಆಗುದಾದ್ರೆ ಅದೇ ಸಾಕು, ನಿಮ್ಗೆ ಬೇರೆ ಡಾಕ್ಯುಮೆಂಟ್ ಬೇಕಾಗಿಲ್ಲ. ಇಲ್ಲಾಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ಗೆ ಮ್ಯಾಚ್ ಆಗ್ತದ ನೋಡಿ, ಅಲ್ಲಿ ಮ್ಯಾಚ್ ಆಗೋದಾದ್ರೆ ಅದು ಸಾಕು. ಅದು ಮ್ಯಾಚ್ ಆಗಲ್ಲ, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನೋಡಿ. ಇದು ಯಾವುದು ಇಲ್ಲ ಅಂದ್ರೆ ಒಂದು ವಾಸ್ತವ ಸರ್ಟಿಫಿಕೇಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಆಗ ಅದನ್ನು ತೋರಿಸ್ಬೋದು. ನಾನು ಅದೇ ಕೇಳೋದು, ವಾಸ್ತವ ಸರ್ಟಿಫಿಕೇಟ್ ಮನೆ ಯಜಮಾನಿಗೆ ಮಾಡಿದ್ರೆ ಸಾಕ ಎಲ್ರಿಗೂ ಮಾಡ್ಬೇಕು? ಎಲ್ರಿಗೂ ಮಾಡ್ಬೇಕು. ಅದು ಕೇಳೋದು, ಎಲ್ರಿಗೂ ಮಾಡ್ಬೇಕು. ಮಂಗಳೂರು ಕ್ಷೇತ್ರ ಕೇರಳ ಮತ್ತು ಸರ್, ಮಂಗಳೂರು ಕ್ಷೇತ್ರ
ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶವಾದ್ದರಿಂದ ಅಲ್ಲಿ ಕೇರಳದಲ್ಲಿ ಆಲ್ರೆಡಿ ಇವಾಗ SIR ಆಗಿದೆ. ಇವಾಗ ಮದುವೆಯಾಗಿ ಬಂದವರು SIRನ ಇಲ್ಲಿಗೆ ನಾವು ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಯಾವ ರೀತಿ ಅಂತ ಮಾಹಿತಿ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. 2025ರ ಪಟ್ಟಿಯಲ್ಲಿ ಅಲ್ಲಿದೆಯಾ ಇಲ್ಲಿದೆಯಾ? ಅಲ್ಲಿದೆ ಅಲ್ಲ. ಹಾ. ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆಯಾ? ಬಂದಿದೆ. ಅಲ್ಲಿ ಕೂಡ SIR ಅಪ್ಲಿಕೇಟರ್ ಆಗಿದೆ. ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಬೇಡ, ಯಾಕೆ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ತುಂಬಾ ರಿಸ್ಕಿ ನಿಮ್ಗೆ. ಅಲ್ಲಿ ನಿಮ್ಗೆ ಫೈನಲ್ ಲಿಸ್ಟ್ ಬಂತಾ? ಅದು ನಿಮ್ಮ ಪುಣ್ಯ. ಯಾವ ಟೆನ್ಷನ್ ಇಲ್ಲ, ಅಲ್ಲಿ ಬಂದು ಬಿಡ್ತಲ್ಲ. ಹಲವಾರು ರೀತಿಯಲ್ಲಿ ಈಗ ಇದ್ದಾರೆ ಗಡಿ ಪ್ರದೇಶವಾದ್ದರಿಂದ ಆರಾಮಾಗಿ ಇದೆಲ್ಲ ಮುಗ್ದ ಮೇಲೆ ಮಾಡ್ಬೋದು ಆರಾಮಾಗಿ. ಸೊ ಈಗ ಮಾಡ್ಲಿಕ್ಕೆ ಯಾವ್ದು ಹೋಗ್ಬೇಡಿ, ಅಲ್ಲಿ ಬಂದ್ರೆ ಮುಗೀತು. ಅಲ್ಲಿ ಬಂದು ಇಲ್ಲಿ ಕೂಡ ಹೆಸರಿದೆ ಆದ್ರೆ ಅದನ್ನು ಬೇಗ ಡಿಲೀಟ್ ಮಾಡಿಸ್ಬಿಡಿ. ಇಲ್ಲಿದ್ದ ಹೆಸರು ಡಿಲೀಟ್ ಮಾಡಬೇಕು. ಎರಡು ಕಡೆನೂ ಇದು ವೋಟರ್ ಡಿಲೀಟ್ ಆಗ್ತದೆ. ಅಲ್ಲಿ ಫೈನಲ್ ಅಲ್ಲಿ ಬಂದಿರೋದ್ರಿಂದ ಅದೇ ಉಳ್ಕೊಂಡು ಇದು ಡಿಲೀಟ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಕೆಲವರದ್ದು ಏನಾಗಿರ್ತದೆ ಅಂತ ಹೇಳಿದ್ರೆ ಎರಡು ಕಡೆ ವೋಟ್ ಇರ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅವರು ನಾವಾಗಿ ಡಿಲೀಟ್ ಮಾಡುವಾಗ ನಮ್ಗೆ ಎಲ್ಲಿ ಬೇಕು ಅಲ್ಲಿದ್ದು ಡಿಲೀಟ್ ಮಾಡ್ಬೋದು. ನಾವು ಹೇಳಿಲ್ಲ ಅಂದ್ರೆ ಅವರದ್ದು ಯಾವ್ದಾದ್ರು ಒಂದು ಫಸ್ಟ್ಗೆ ಅವರ ಕೈಗೆ ಸಿಗ್ತದೆ, ಅದು ಡಿಲೀಟ್ ಮಾಡಿಬಿಡ್ತದೆ. ನಮ್ಗೆ ಮೋಸ್ಟ್ಲಿ ಅದು ಬೇಕಾಗಿರ್ತದೆ, ಅದು ಬೇಡ ಅಂತ ಇರ್ತದೆ. ಆ ಸಮಸ್ಯೆ ಬರ್ತದೆ. ಸರ್, ಈಗ ಬೋಲಾರದಲ್ಲಿ ನನ್ನ ಹೆಸರಿದೆ, ಬೋಲಾರದಲ್ಲಿ ನನ್ನ ಅಣ್ಣನ ಹೆಸರಿದೆ. ಅಲ್ಲಿ ವೋಟರ್ ಮ್ಯಾಪಿಂಗ್ ಆದದ್ದು ಇಲ್ಲಿ ತಲಪಾಡಿಯಲ್ಲಿ. ನಾನೀಗ ಏನು ಮಾಡ್ಬೇಕು? ವೋಟರ್ SIR ಆದ್ಮೇಲೆ ಶಿಫ್ಟ್ ಮಾಡ್ಬೇಕಾ? 2025ರಲ್ಲಿ ಎಲ್ಲಿ 2025ರಲ್ಲಿ ಲೀಸ್ಟ್ ಅಲ್ಲಿ ಇಲ್ಲಿದೆ. ಎಲ್ಲಿದೆಯಾ? ಇಲ್ಲೇ ಮ್ಯಾಪ್ ಮಾಡ್ಬೇಕು. ಇಲ್ಲೇ ಮ್ಯಾಪ್ ಆಗಿದೆ, ಅದನ್ನು ಮತ್ತೆ ಶಿಫ್ಟ್ ಮಾಡ್ಬೋದಾ? ಶಿಫ್ಟ್ ಮಾಡೋದು ಬೇಡ, ಈಗ ಬೇಡ. ಇಲ್ಲಿ ಮ್ಯಾಪ್ ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಹೆಸರು ಬಂದ್ರೆ ಸಾಕು ಅಷ್ಟೇ. அபிப்பிராயத்தில் நல்ல ஒரு சலஹை சூச்சனை கொடுத்துறாரு. அப்ப அதே போல அதுக்கு மேன்மைத்து நாங்களே நிசார் பாಯಿ ಸಲಹೆ ಕೊಡ್ಕೋಯ್ತು ಬಂದ್ರು. ನಿಸಾರ್ ಬಾಯಿ ಕೇಳ್ಕೊಳ್ಳಿ ನೇರ ಪ್ರಶ್ನೆ ಆಯ್ತು. ನಿಸಾರ್ ಬಾಯಿ ನೀಗ ಎದ್ದೇಳು ಕರ್ನಾಟಕത്തിൽ ഉള്ളവർ ഇപ്പൊ ഇത്രല്ല മാഹിതി കൊടുത്തിട്ടുള്ളവർ നീ മാഹിതി എത്ര കൊടുത്തെങ്കിലും അർത്ഥമില്ല മനുഷ്യന്മാർക്ക്. അർത്ഥമായിട്ടില്ല. ബട്ട് വോട്ടേഴ്സ് 10 പോയെങ്കിൽ നിങ്ങളെ ಎದ್ದೇಳು ಕರ್ನಾಟಕത്തെ ಮೂಲಕ നിങ്ങൾ ಎಂದ್ರೆ ಲೀಗಲ್ ಟೀಮು ಸಜ್ಜಾಕಿರಾರ. ಲೀಗಲ್ ಟೀಮು ಸಜ್ಜಾಕಿല്ലെങ്കിൽ ಇತರ ಮಾಹಿತಿ ಕೊಡ್ತಿಟ್ಟು ಕಾರ್ಯ ಅಂದ್ರೆ ಇಲ್ಲ. ಲೀಗಲ್ ಟೀಮ್ ಆಲ್ರೆಡಿ ಉಂಟು. ನನ್ನ ಮೈ ವೋಟ್ಸ್ ಮೈ ರೈಟ್ಸ್ ஒரு லாயர்ஸ் மாதிரி டீம் ஆயிட்டிருக்கு. ಫುಲ್ ಲಾಯರ್ಸ್. ಅದು ಹಂಗ ಹೆಲ್ಪ್ ಆಗೋಗು ರೆಡಿ ಉಲ್ಲಾರು. ಹಂಗಲ್ಲಿ ಟೀಮ್ ಎಲ್ಲ ರೆಡಿ ಆಯ್ತುಂಡು. ಅದಲ್ಲಾಂಟ ಇದು ಖಾಲಿ ಒಂದು ಸಂಘಟನೆಯ ಜವಾಬ್ದಾರಿ ಅಲ್ಲ. ಎದ್ದೇಳು ಕರ್ನಾಟಕತೆ ಮಾತ್ರ അല്ലെങ്കിൽ ಇನ್ನೊರು ಸಂಘಟನೆ ಮಾತ್ರ ಜವಾಬ್ದಾರಿ. ಇದು ಎಲ್ಲ ಪಲ್ಲಿ ಕಮಿಟಿಗಳ ಜವಾಬ್ದಾರಿ, ಎಲ್ಲ ಸಂಘ ಸಂಸ್ಥೆಗಳ ಜವಾಬ್ದಾರಿ, ಎಲ್ಲ ಪಕ್ಷಗಳ ಜವಾಬ್ದಾರಿ. ಈ ರೀತಿ ಈ ನೆಲಕ್ಕಾಯ್ತಿಕ್ಕರು ಕೇರಳದಲ್ಲಿ ವರ್ಕ್ ಹಾಕಿದೆ ಆಯ್ದುಕೊಂಡಿಟ್ಟು ಈ SIR ಎಂದಕ್ಕೆ ಬಂದ್ರೆ ಚಂದಂಗೆ ಕೊರಿಯ ಓಟು ಡಿಲೀಟ್ ಹಾಕೋಣ ಚಂದ ಐಟಿಕ್ಕರು ಬಂದ್ರೆ ಕೇರಳದ ಉಲ್ಟಾಯ್ತು ಎಂದೇ ಚಂದಂಗೆ അവിടെ എല്ലാവരും കറക്റ്റ് ആയിട്ട് വർക്ക് ആക്കിയാറ്. ടീം വർക്ക് ആക്കിയാറ്. എല്ലാ പള്ളിയിൽ ജമാഅത്തിൽ വർക്ക് ആക്കപ്പെട്ടിയാറ്. ആൾമാരെ വെച്ചിട്ട് വർക്ക് ആക്കപ്പെട്ടിയാറ്. പിന്നെ ಪಕ್ಷ, ಕಮ್ಯುನಿಸ್ಟ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಸಂಘಟನೆ ಎಲ್ಲ ಸೇರಿಟ್ಟು ಓಟು ಯಾರಾಯ್ತು ಪುದಿಯ ವೋಟರ್ಸ್ ಎಲ್ಲ ಯಾಡ್ ಹಾಕ್ಯಾರ. നല്ല ಪ್ಲಸ್ ಆಯ್ತದ. ನಾನು ಕೇಳ್ತಾ ಪ್ರಶ್ನೆಗೆ ಉತ್ತರ ಬಂದ ಲೀಗಲ್ ಆಸ್ಪೆಕ್ಟ್ ഞങ്ങൾക്കു വോട്ടേഴ്സ് ഞങ്ങളെ ഉമ്മ പെങ്ങന്മാര് വോട്ടേഴ്സ് 10 പോയെങ്കിൽ നിങ്ങളെ ലീഗൽ ടീം കൊണ്ടിട്ട് എന്തിനാവട്ടെ ഒരു സഹായം കിട്ടുക. അത് കിട്ടുണ്ടായെങ്കിൽ എല്ലാവർക്കും ഒരു മനസ്സിക്ക് ഒരു സന്തോഷം ആവടും ചെന്നെങ്കിൽ ഞങ്ങ എത്ര ഇപ്പൊ ഞങ്ങ എങ്ങനെയുള്ള പിള്ളാപ്പാക്കി കൊടുത്തെങ്കിൽ ഒരു അക്ഷരത്തിലായെങ്കിലും അങ്ങനെ ഞങ്ങളെ 10 ಬೇಕಿರೋ ಉದ್ದೇಶ ಉಂಟುಂಟಾയെങ്കിൽ ഞങ്ങളെ 10 ಬೇಕಿರೋ ಕಟ್ಟಿಟ್ಟ ಬುತ್ತಿ. ಬಟ್ ನಿಂಗ ಆ ಕಡೆ ಪೋಲ್ತೆ ಸ್ವರ್ತಲ್ ನಂಗೆ ನಮ್ಮ ಸಂಘಟನೆ ವತಿಯಿಂದ ಇದಕ್ಕೆ ಬೇಕಾದಂತಹ ಕಾನೂನು ಟೀಮ್ಗಳು ರೆಡಿಯಾಗಿದೆ. ಅವರ ಕೆಪಾಸಿಟಿ ಅನುಗುಣವಾಗಿ ಅವರು ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಬೇರೆ ಪಕ್ಷದಿಂದ ಕೂಡ ಸರ್ಕಾರದಿಂದ ಮಾಡಿಸುವಂತ ಕೆಲಸಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಏನು ಈಗ ವಾಸ್ತವ್ಯ ಸರ್ಟಿಫಿಕೇಟ್ ಅದು PDO ಅವರು ಇಶ್ಯೂ ಮಾಡಬೇಕು. PDO ಇಶ್ಯೂ ಮಾಡುವಾಗ 4 ದಿವಸದಲ್ಲಿ ಇಶ್ಯೂ ಮಾಡ್ಲಿಕ್ಕೆ ಆಗ್ತದೆ. ಯಾರಿಗೆ ಡಾಕ್ಯುಮೆಂಟ್ ಇಲ್ಲ തക്ഷണ അത് സിക്കുವಂತಹ വ്യവസ്ഥ കൂടെ ಈಗ സർക്കാർ വತಿಯಿಂದ ಮಾಡಿಸ್ತಾ ಇದೆ. ഫോൺ നമ്പർ അല്ലെങ്കിൽ ഞങ്ങളെ സെക്രട്ടറി ഉണ്ട്, പ്രധാന കാര്യദർശി. നിങ്ങൾ ആർക്ക് ഫോൺ ആക്കിയെങ്കിൽ നിങ്ങൾക്ക് എലിമിനേഷൻ ഫോം ഫില്ലപ്പ് ആക്കുന്ന ടൈമിൽ എന്ത് ഹെൽപ്പ് വേണമെങ്കിൽ ഞങ്ങൾ ആക്കോടില്ല. നിങ്ങൾ ആ ഫോർമിനെ എടുത്തിട്ട് നിങ്ങളെ പുറകിൽ വെച്ചിട്ട് ഞങ്ങൾക്ക് ഒരു ഫോൺ ആക്കിയെങ്കിൽ മതി. ഇൻഷാല്ല എന്ത് സഹായം വേണം ഞങ്ങൾ അവിടെ കാലഘട്ടത്തിൽ ഞങ്ങളിൽ സാറിന് 438 മെമ്പറുണ്ട്. ആ മെമ്പറിനെ ഞങ്ങൾ ഇൻഷാല്ല നെക്സ്റ്റ് വീക്കിൽ തന്നെ അതിൽ ഞങ്ങൾ വിങ്കരനാക്കിയിട്ട് എല്ലാ ഓരോരോ ബൂത്തിലേക്ക് വിഭാഗ നമ്പർ വെച്ചിട്ടുണ്ട്. 140, 141 ഈ ടൈപ്പിലുള്ള ഓരോരോ വിഭാഗത്തിൽ നമ്മൾ ഞങ്ങൾ ഓരോരാളെ നിയമിക്കുന്നത്. ഇൻഷാല്ല BLOന്റെ ഒക്കത്തെ BLA വരുന്നത് ഞങ്ങളെ ഒരു പ്രതിനിധിയും വരുന്നത്. ഇനി അപ്പ ഫില്ലപ്പ് ആക്കുമ്പോൾ ആയില്ല എന്നൊക്കെയുണ്ടെങ്കിൽ നെക്സ്റ്റ് എപ്പ വരുന്നത്
ടൈം ഉണ്ട് 24 ടൈം ഉണ്ട് പിന്നെയും പിന്നെ ആ ടൈമിൽ ಹಿಂಗೆ കൊടുത്താൽ ಮതി. ಅಸ್ಸಲಾಮುಅಲೈಕುಂ. ಕಾರ್ಯಕ್ರಮದ ಕೊನೆಯದಾಗಿ ನಮಗೆ ಸಂಯುಕ್ತ ನಾಗರಿಕ ವೇದಿಕೆ ಹಮ್ಮಿಕೊಂಡಂತಹ SIR ಕುರಿತು ಮಾಹಿತಿ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಕಳೆದ 3 ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡಿಕೊಂಡು ನಮ್ಮ ಕಮ್ಯುನಿಟಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನ ನೀಡಿದ ನಮ್ಮ ಸಂಪನ್ಮೂಲ ವ್ಯಕ್ತಿ ನಿಸಾರ್ ಅಹಮದ್ ಮೆಲ್ಕಾರ್, ರಾಜ್ಯ ಸಂಯೋಜಕರು ಎದ್ದೇಲ್ ಕರ್ನಾಟಕ, ಇವರಿಗೆ ನಮ್ಮ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ಒಂದು ಗೌರವ ಕಾಣಿಕೆಯನ್ನು ನೀಡಿದೆ. ದಯವಿಟ್ಟು ಅವರು ಬಂದು ಸ್ವೀಕರಿಸಬೇಕು. ನಮ್ಮ CA ಮಜೀದಾಜಿ ಅವರು ಬರಬೇಕು. ಅಬ್ಬಾಸ್ ಹುಚ್ಚಿಲ್ ಅವರು ದಯವಿಟ್ಟು ಮುಂದೆ ಬರಬೇಕು. ನಮ್ಮ ಜಮಾತ್ ಅಬ್ಬಾಸ್ ಅಧ್ಯಕ್ಷರು ನಮ್ಮ ಪೋಕರ್ ಅಬ್ಬಾಸ್ ಹುಚ್ಚಿಲ್ ಅವರು ದಯವಿಟ್ಟು ವೇದಿಕೆಗೆ ಮುಂಭಾಗ. ನಿಮ್ಮ ಸೇವೆಗೆ ಯಾವುದೇ ಬೆಲೆಯನ್ನ ಕಟ್ಟಲಾಗುವುದಿಲ್ಲ. ಖಂಡಿತವಾಗಿ ಇದು ನಿಮ್ಮ ಸೇವೆ, ನಮ್ಮ ಸಮುದಾಯಕ್ಕೆ, ನಮ್ಮ ಕಮ್ಯುನಿಟಿಗೆ ನೀಡುವಂತಹ ಒಂದು ಸೇವೆಯಾಗಿದೆ. ಖಂಡಿತವಾಗಿಯೂ ನಿಮ್ಮ ಸೇವೆಯನ್ನ ನಾವು ಮುಂದೆಯೂ ನೋಡಲು ಬಯಸ್ತಾ ಇದ್ದೇವೆ. ನಿಮಗೆ ಆ ಅಲ್ಲಾಹನು ಆಯುರಾರೋಗ್ಯ, ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯ ನೀಡಿ ಕರುಣಿಸಲಿ ಎಂದು ನಾವೆಲ್ಲ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಎಲ್ಲ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ಕೊನೆಯದಾಗಿ ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ